ಪಾದ ಕಂಡು ಪಾವನಾದೆನು, ಮಾಧವನ ಪ್ರಸಾದ ಪಡೆದೆನು. ಹಾದಿಗಾಣದೆ ಪರಮ ದುರ್ಭವ ಬಾಧೆಯೊಳು ಬಿದ್ದು ತೊಳಲಿ ಬಳಲುತ್ತ, ಮೆದಿನಿಯೊಳು ಜನುಮ ತಾಳಿ ಅಭೇದ ಮತದ ಹಾದಿ ಬಿಟ್ಟು. ಪಾದ ಕಂಡು ಪಾವನಾದೆನು, ಶ್ರೀಗಿರಿಯ ನಿಲಯನ ಪಾದ ಕಂಡು ಪಾವನಾದೆನು. ಪಾವನಾದೆನೋ ಪಾವನಾದೆನೋ ಪಾವನಾದೆನೋ. आपका 120 हो गया। मैं गूगल पे करूंगी। ओह, मेरे पास तो सिर्फ यही है। यही है? तू मुंह चला छोटे, गूगल पे सब जगह चलता है। UPI QR कोड कोई भी हो, गूगल पे उतनी ही आसानी और सिक्योरिटी के साथ चलेगा। The perfect shopping app when you've no idea what to buy. Whether it's fashion classics to office or latest trends to parties, shop at the lowest prices on Meesho, your complete shopping planner. Meesho, download now. ഉടലിട് ഭക്തി ദിഞ്ചാതെ ഈരെ പാതുഗു ಕಾಡಕೆ ಪುಳಪುರ್ಪನು ಅರ್ಪಣೆ ಮಲ್ತೇ ಭಕ್ತಿಡು ತರೆ ತಗ್ಗಾದೆ ಪ್ರಾರ್ಥನೆ ಮಲ್ತೊಂದುಲ್ಲೇ ಓ ಎನ್ನ ಮಾಯಗಾರ ತನಿಯಜ್ಜ ಓ ಎನ್ನ ಕೊರಗಜ್ಜ ಶರಣಾದ ನಟ್ಟೊನುವೆ ಈರೆ ಪಾದೊಗು ಅಜ್ಜ ಶರಣಾಯಿ ಕಾಪುಲೆ ಅಜ್ಜ ധർമ്മോദ മണ്ണിട് മൈമേട് മേരെ പിന സ്വാമി എന്ന ധർമ്മോദ മണ്ണിട് മൈമേട് മേരെ പിന സ്വാമി എന്ന ಭಕ್ತಿದಲ್ಲಿ ಪುಗು ಓಲೇಲಿತ್ತುಂಡಲ ಪಾರೊಂದು ಬರುವ ಸತ್ಯೋದ ಮೂರುತಿಯೇ ಭಕ್ತಿಗೆ ಒಲಿಯುವರೇ ಧರ್ಮದ ಜ್ಯೋತಿಯೇ ಮುಕ್ತಿನ ತೋಜವರೇ ನಂಬಿನ ಭಕ್ತರೆಗಿಂಬುನು ಕೊರುದು ಕಾತೊಂದು ಬರ್ಪಿನ ಸ್ವಾಮಿ ಎನ್ನಜ್ಜ ಅಜ್ಜ ಎನ್ನಜ್ಜ ಸ್ವಾಮಿ ಕೊರಗಜ್ಜ ಸತ್ಯೋದ ತುಡರಾಯರೇ ತುಳುನಾಡ್ದ ಪುಳ್ಪಾತರೇ ಅಜ್ಜ ಎನ್ನಜ್ಜ ಸ್ವಾಮಿ ಕೊರಗಜ್ಜ ಸತ್ಯೋದ ತುಡರಾಯರೇ ತುಳುನಾಡ್ದ ಪುಳ್ಪಾತರೇ
ಉರ್ಮೇಲ ಆನಿನ್ನ ಮಾಯೋನು ತೋಜಾದ ಕೊರಿಯರಿ ಹಲೋ ಮಾತ ಜನಗಳು ಉರಾಯಿ ಬಟ್ಟು ಕುಲೋರು ಮಾತೆಲ್ಲ ವಿಜಯಿಸಿದ ಮಾತ ಜನಗಳು ಬಟ್ಟು ಉರಾಯಿ ಪದರಿ ತುಳುನಾಡ ಉರ್ಮೇಲ ಆನಿನ್ನ ಮಾಯೋನು ತೋಜಾದ ಕೊರಿಯರಿ ಸತ್ಯೋನು ಗೆಂದಾದ ಸುಳ್ಳೋನು ಮದೆ ಮಲ್ತೆ ಕಾರ್ನಿಕೋ ಮೇರೆ ಪದರಿ ಗಗ್ಗಾರ ಕೊಂಬರದಿದ ದಂಟಿಗೆ ಪತ್ತೊಂದಿನ ನಲಿಕೆನೆ ಏತು ಪೊರ್ಲು ಕಣ್ಣಾರೆ ತೂಂಡಲ ಯಾವಂದು ಪಂಕಿನ ಭಕ್ತಿದ ಎನ್ನೊಡಲೆ ಕರುಣಿದ ನಿನ್ನ ಕಡಲೆ ಈರೆಂಕ್ಲೆ ಪಾಲಿದ ಬಂಗಾರೋನೆ ಈರೆ ಮಲ್ಲಿಗೆ ದೈತೋದ ಸಿಂಗಾರೋನೆ ಈರೆಂಕ್ಲೆ ಪಾಲಿದ ಬಂಗಾರೋನೆ ಈರೆ ಅಪ್ಪುಲಿ ದೈತದ ಸಿಂಗಾರೋನೆ ಸ್ವಾಮಿ ತನಿಯಜ್ಜ ಸ್ವಾಮಿ ಕೊರಗಜ್ಜ ಮಾಯೋದ ಮಾಯ ಕಾರೆನೆ ಈರೆಂಕ್ಲೆ ಗುರಿ ಕಾರೆನೆ ಸ್ವಾಮಿ ತನಿಯಜ್ಜ ಸ್ವಾಮಿ ಕೊರಗಜ್ಜ ಮಾಯೋದ ಮಾಯ ಕಾರೆನೆ ಈರೆಂಕ್ಲೆ ಗುರಿ ಕಾರೆನೆ ಬಿಡ ಚಕ್ಕುಲಿ ತಡ್ಪೆದ ಗೆಲಿರಗೆ ಪ್ರೀತಿದ ಕಾಣಿಕೆ ಭಕ್ತರು ನೆನೆತಿ ಕಾರ್ಯೋ ಗಿಂಬುನು ಕೊರ್ಪಿನ ಗೆಲ್ಮೆದ ಸಿರಿ ಪೋದಿಕೆ ಆ ಬಿಡ ಚಕ್ಕುಲಿ ತಡ್ಪೆದ ಗೆಲಿರಗೆ ಪ್ರೀತಿದ ಕಾಣಿಕೆ ಭಕ್ತರು ನೆನೆತಿ ಕಾರ್ಯೋ ಗಿಂಬುನು ಕೊರ್ಪಿನ ಗೆಲ್ಮೆದ ಸಿರಿ ಪೋದಿಕೆ ಎನ್ನುಡಲ ಜಿಡ್ಡೆಡು ಕೈ ಮುಗಿದು ನಟ್ಟುಂಡ ಸಾದಿರು ತೋಜದರಿ ಕಷ್ಟೋಡು ಭಕ್ತಿನ ಜೋಕುಲೆಲ್ಲೆ ಪುಗು ಬೆರಿಸಾಯ ಉಂತುದರೆ ಕಷ್ಟನು ತಲೆ ಪದರೆ ಭಕ್ತಿಡೆಲೆ ತಿಡವು ಕೊನುವ ಅಜ್ಜ ನಂಬಿದ ಭಕ್ತಿರೆ ಕಾತೊನುವ ಭಕ್ತಿಡೆಲೆ ತಿಡವು ಕೊನುವ ಅಜ್ಜ ನಂಬಿದ ಭಕ್ತಿರೆ ಕಾತೊನುವ ಅಜ್ಜ ಎನ್ನಜ್ಜ ಸ್ವಾಮಿ ಕೊರಗಜ್ಜ ಸತ್ಯೋದ ತುಡರಾಯರೇ ತುಳುನಾಡ್ದ ಪುಳ್ಪಾತರೇ ಅಜ್ಜ ಎನ್ನಜ್ಜ ಸ್ವಾಮಿ ಕೊರಗಜ್ಜ ಸತ್ಯೋದ ತುಡರಾಯರೇ ತುಳುನಾಡ ಮುಳ್ಪಾತರೇ ಧರ್ಮೋದ ಮಣ್ಣಿಡು ಮೈಮಿಡು ಮೇರೆ ಪಿನ ಸ್ವಾಮಿ ಎನ್ನಜ್ಜ ಧರ್ಮೋದ ಮಣ್ಣಡು ಮೈಮಿಡು ಮೇರೆ ಪಿನ ಸ್ವಾಮಿ ಎನ್ನಜ್ಜ ಭಕ್ತಿದಲ್ಲಿ ಪುಗು ಓಲೇಲೆತ್ತುಂಡಲ ಪಾರೊಂದು ಬರುವ ಅಜ್ಜ ಭಕ್ತಿದಲ್ಲಿ ಪುಗುವೋಲೇಲೆತ್ತುಂಡಲ ಪಾರೊಂದು ಬರುವ ಅಜ್ಜ ಸತ್ಯೋದ ಮೂರುತಿಯೇ ಭಕ್ತಿಗೆ ಒಲಿಯುವರಿ ಧರ್ಮದ ಜ್ಯೋತಿಯೇ ಮುಕ್ತಿನ ತೋಜವರಿ ನಂಬಿನ ಭಕ್ತರೆಗಿಂಬುನು ಕೊರುದು ಕಾತೊಂದು ಬರ್ಪಿನ ಸ್ವಾಮಿ ತನಿಯಜ್ಜ ಅಜ್ಜ ಎನ್ನಜ್ಜ ಸ್ವಾಮಿ ಕೊರಗಜ್ಜ ಸತ್ಯೋದ ತುಡರಾಯರೇ ತುಳುನಾಡ್ದ ಪುಳ್ಪಾತರೇ ಅಜ್ಜ ಎನ್ನಜ್ಜ ಸ್ವಾಮಿ ಕೊರಗಜ್ಜ ಸತ್ಯೋದ ತುಡರಾಯರೇ ತುಳುನಾಡ ಮುಳ್ಪಾತರೇ ಸ್ವಾಮಿ ತನಿಯಜ್ಜ ಸ್ವಾಮಿ ಕೊರಗಜ್ಜ ಮಾಯೋದ ಮಾಯ ಕಾರೆನೆ ಈರೆಂಕ್ಲೆ ಗುರಿ ಕಾರೆನೆ ಸ್ವಾಮಿ ತನಿಯಜ್ಜ ಸ್ವಾಮಿ ಕೊರಗಜ್ಜ ಮಾಯೋದ ಮಾಯ ಕಾರೆನೆ ಈರೆಂಕ್ಲೆ ಗುರಿ ಕಾರೆನೆ
ವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ ತೋಳು 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 ರಂಗ ತೋಳು ರಂಗ ತೋಳನ್ನಾಡೈ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ ಮಾಗಾಯಿಗಳನ್ನಿಟ್ಟ ತೋಳನ್ನಾಡೈ ಸ್ವಾಮಿ ಗಳಿರು ಗಳಿರೆಂಬ ಗೆಜ್ಜೆಲಿನಲಿಯುತ ತೋಳನ್ನಾಡೈ ಹುಲಿಯು ಗುರರಳೆಲೆ ಮಾಗಾಯಿಗಳನ್ನಿಟ್ಟ ತೋಳನ್ನಾಡೈ ಸ್ವಾಮಿ ಗಳಿರು ಗಳಿರೆಂಬ ಗೆಜ್ಜೆಲಿನಲಿಯುತ ತೋಳನ್ನಾಡೈ ನಿಲುವಿಗೆ ನಿಲುಕದೆ ಒರಳ ತಂದಿಟ್ಟ ತೋಳನ್ನಾಡೈ ನಿಲುವಿಗೆ ನಿಲುಕದೆ ಒರಳ ತಂದಿಟ್ಟ ತೋಳನ್ನಾಡೈ ಸ್ವಾಮಿ ಚೆಲುವ ಮಕ್ಕಳ ಮುದ್ದು ಮಾಣಿಕವೇ ತೋಳನ್ನಾಡೈ ತೋಳು 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 ರಂಗ ತೋಳು ರಂಗ ತೋಳನ್ನಾಡೈ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ ತೋಳು 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 ರಂಗ ತೋಳು ರಂಗ ತೋಳನ್ನಾಡೈ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ ಸತ್ಯಕ್ಕೆ ಧರ್ಮವ ನಡೆಸಿದ ತೋಳನ್ನಾಡೈ ಸ್ವಾಮಿ ಅರ್ಜುನನ ರಥ ಸಾರಥ್ಯ ಮಾಡಿದ ತೋಳನ್ನಾಡೈ ಸಜ್ಜನ ಸತ್ಯಕ್ಕೆ ಧರ್ಮವ ನಡೆಸಿದ ತೋಳನ್ನಾಡೈ ಸ್ವಾಮಿ ಅರ್ಜುನನ ರಥ ಸಾರಥ್ಯ ಮಾಡಿದ ತೋಳನ್ನಾಡೈ ಲಜ್ಜೆಗೀಡಾದ ದ್ರೌಪದಿ ಕಾಯ್ದ ತೋಳನ್ನಾಡೈ ಲಜ್ಜೆಗೀಡಾದ ದ್ರೌಪದಿ ಕಾಯ್ದ ತೋಳನ್ನಾಡೈ ಸ್ವಾಮಿ ವಜ್ರ ಪಂಜರ ಪಾಂಡವ ಪ್ರಿಯನೇ ತೋಳನ್ನಾಡೈ ತೋಳು 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 ರಂಗ ತೋಳು ರಂಗ ತೋಳನ್ನಾಡೈ
ಬೈದಿನಂಚಿನ ಮಾತಾ ಬಾಂಧವರೆಡ ವಿನಂತಿ. ವೇದಿಕೆದ ಎಡಭಾಗಡು ಕಣ್ಣದ ಪರೀಕ್ಷೆ ಉಂಡು, ಐತ ಬರೀಟೆ ರಕ್ತದಾನ ಶಿಬಿರ ಒಂದುಂಡು. ಅವೇ ರೀತಿ ವೇದಿಕೆದ ಬಲಭಾಗಡು ಫಲಹಾರ ತಯಾರಾತಂಡು ಮಾತೆಲ್ಲ ಮಲ್ತೊಂದುಲ್ಲಾರೆ. ಮಾತೆಲ್ಲ ಸಂತೋಷಡು ಈ ಒಂದು ಕಾರ್ಯಕ್ರಮ ಭಾಗವಹಿಸಡು ದಯಪಡ್ದಂಡ ನಮ್ಮ ಮಾತೆನ್ನಲ್ಲ ಪ್ರೀತಿದ ನಾಯಕರನ್ನ ಸನ್ಮಾನ್ಯ ರಮಾನಾಥ್ ರೈಗಳಿಗೆ 11 ಗಂಟೆಗೆ ಒಂಜಿ ಒಬ್ಬನ ಆಚರಿಸುವ ಕಾರ್ಯಕ್ರಮ ಉಂಡು. ಐಟ್ಲ ನಿಕ್ಕಲು ಪಾಲು ಪಡೆಯೋಡು ಪಡೆದ ನಿಕ್ಕಲ ವಿನಂತಿ ಮಾಡ್ತಂದಿಲ್ಲ ಸರ್. ವಾರಿ ಜಬವ ಪಿತ ವಾರಿ ಜನೇತ್ರನೆ ವಾರಿ ಜಮಿತ್ರ ಅಪಾರ ಪ್ರಭಾವನೆ.
ಶ್ರೀ ಬಿ ರಮನಾಥ್ ರೈಕಲ್ನ 71ನೇ ವರ್ಷದ ಪುಟ್ಟು ಪರ್ಬದ ರಕ್ತದಾನ ಶಿಬಿರ ಅಂಚನೆ ಕಣ್ಣದ ಪರೀಕ್ಷೆ ಅಂಚನೆ ಕನ್ನಡಕ ವಿತರಣೆದ ಲೇಸಡ್ ನಮವಲ್ಲ ವೈದ್ಯನ ಚಿತ್ತನ ಮಾತ ಕಾಂಗ್ರೆಸ್ ಪಕ್ಷದ ಬೇತೆ ಬೇತೆ ಮರ್ಗಿಳ್ಳ ಮಲ್ಲ ಸೇವೆಯನ್ನು ಮಲ್ತಿನ ಚಿತ್ತನ ಎಂಕಲ್ನ ಮಹನೀಯರನ್ನ ಈ ಪೊರ್ತೋಡು ಮೋಕೆಡು ಎತ್ಕೊನ್ನೆತ್ತ ಒಟ್ಟಿಗೆ ಶ್ರೀ ಬಿ ರಮನಾಥ್ ರೈಕಲ್ನ 71ನೇ ವರ್ಷದ ಪುಟ್ಟು ಪರ್ಬದ ಈ ನೆತ್ತಿರ್ದಾನ ಶಿಬಿರ ಅಂಚನೆ ಕಣ್ಣದ ಪರೀಕ್ಷೆ ಅಶ್ವಿನ್ ಆಪ್ಟಿಕಲ್ಸ್ ಬಿಸಿ ರೋಡ್ ಮುಕಲ್ನ ಸಕಾಯಡ್ ಕೊರ್ಪುನ ಚಿತ್ತನ ಕನ್ನಡಕದ ವಿತರಣೆ ಈ ಲೇಸಿಗೆ ಮಾತೆರ್ಲ ಬೈದರೆ ನಿಕ್ಲೇನು ಮೋಕೆಡು ಎತ್ಕೊಂಡೆತ್ತ ಒಟ್ಟಿಗೆ ಅಲ್ಪ ಕನ್ನಡಕ ವಿತರಣೆ ಅಂಚನೆ ತಪಾಸಣಾ ಶಿಬಿರದಲ್ಪ ನಿಕ್ಲಿಗೆ ಟೋಕನ್ ಕೊಡ್ತೊಂಡು ನಿಕ್ಕಲ್ನ ನಂಬರ್ದ ಪ್ರಕಾರ ಪೋಲೆ ದಯಮಲ್ತದ ಅಲ್ಪ ಎದುರು ಬರ್ತದೆ ಪಿರವುದಕ್ಲೇನು ಸುರುಕು ಟೋಕನ್ ಮಲ್ದಿನಕ್ಲೇನು ಪಿರವು ಅಂತ ಅವನ ಚಿತ್ತನ ಪ್ರಯತ್ನ ಮಲ್ಪಡ್ತಿ ದಯಮಲ್ತದ ನಂಬರ್ ಪ್ರಕಾರ ಬಲೆ
पूरा 10 ವರ್ಷ ಇವತ್ತೇನು ಲೈವ್ ಜಾಸ್ತಿ ಬಂದ ಕಮೆಂಟ್ ಕೊಡ್ಬೋದು.
ನಡಪನಂಚಿತ್ತಿನ ಕೆಎಂಸಿ ಆಸ್ಪತ್ರೆ ಕುಡ್ಲಾಂದೆತ್ತ ಸಹಕಾರದ ಒಟ್ಟಿಗೆ ಕರ್ನಾಟಕ ಘನ ಸರ್ಕಾರದ ಕರಿನ ಮಂತ್ರಿಲು ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಂಟ್ವಾಳ ವಿಧಾನಸಭಾ ಕ್ಷೇತ್ರನ ಮಾದರಿಯಾದ ಮಲ್ತಿನಂಚಿತ್ತಿನ ಶ್ರೀ ಬಿ ರಮನಾಥ್ ರೈಕಲ್ನ 71ನೇ ವರ್ಷದ ಪುಟ್ಟು ಪರ್ಬದ ಸಭೆ ನೆಂಪುಡು ರಕ್ತದಾನ ಶಿಬಿರ ಈ ಪೊರ್ತುಡು ನಡಪೆರೋಂಡು ಕೆಲವೇ ನಿಮಿಷಡು ಚಾವಡಿ ಲೇಸ್ ನಡಪೆರೋಂಡು ದೂರೋಡು ಇತ್ತಿನಂಚಿತ್ತಿನ ಮಾತಾ ಎಂಕಲ್ನ ಆತ್ಮೀಯರು ದಯಮಲ್ತದ ಈ ವೇದಿಕೆದ ಎದುರೋಡು ಬತ್ತದ ಕುಲ್ಲೋಡು ಪಣದಕ್ಕೆ ಏನೊಂದುಲ್ಲೆ ಇನಿ ಶುಭಾಶೀರ್ವಾದನ ಕೊರಿಯರೆ ಉಲ್ಲೆರೆ ಶ್ರೀ ಕೊಡಮಣಿತಾಯ ದೈವಸ್ಥಾನ ಕಾವಳಕಟ್ಟೆ ನೆತ್ತ ತಂತ್ರಿಲು ಆಯ್ನಂಚಿತನ ಶ್ರೀ ಗಣಪತಿ ಮುಚ್ಚಿನ್ನಾಯರು ಅಲ್ಲಿಪಾದ ಚರ್ಚದ ಧರ್ಮಗುರುಕುಲು ಆಯ್ನಂಚಿತನ ವಂದನೀಯ ಫೆಡ್ರಿಕ್ ಮೊಂತೇರೋ ಅಂಚನೆ ಆಲ್ ಅಜಾರಿ ಮಿತ್ತಬೈಲು ಬಿಸಿ ರೋಡ್ ನೆತ್ತ ಜನಾಬ್ ಇರ್ಷಾದ್ ಹುಸೇನ್ ದಾರಿಮಿ ಮುಕುಲು ಅಭಯದ ಮದಿಪುನು ಕೊರಿಯರೆ ಉಲ್ಲೆರೆ ಮಾನ್ಯಾದಿಗೆದ ಕಾಂಗ್ರೆಸ್ ಪಕ್ಷದ ಬೇತೆ ಬೇತೆ ಮರ್ಗಿಳ್ಳು ಮಲ್ಲ ಸಾಧನೆ ಮಲ್ತಿನ ಚಿತ್ತನ ಬಿನ್ನೇರ್ ನಕಲು ಈ ನಮ್ಮ ಚಾವಡಿಡು ಬಿನ್ನೆರಾದ ಪಾಲು ಪಡೆಯರೆ ಉಲ್ಲೇರು ಕೆಲವೇ ನಿಮಿಷಡು ಈ ಲೈಸ್ ನಡಪೆರೋಂಡು ದಯಮಲ್ತದ ಪಿದಡಿತ್ತಿನ ಮಾತ ಎಂಕಲ್ನ ಆತ್ಮೀಯರು ಪಕ್ಷದ ಅಭಿಮಾನಿಗಳು ಕಾಂಗ್ರೆಸ್ ಪಕ್ಷದ ನಾಯಕರ ನಕಲು ದಯಮಲ್ತದ ಈ ವೇದಿಕೆದ ಎದುರುಡು ಬತ್ತು ಕುಲ್ಲೋಡು ಪಣದಕ್ಕೆ ಏನೊಂದಿಲ್ಲ
लाइव बोल रहे
ಅಲ್ಪಸಂಖ್ಯಾತ ಘಟಕ ಬಂಟ್ವಾಳ ಮುಕುಲ್ನ ಅಟ್ಟನೆಡು ಕೆಎಂಸಿ ಆಸ್ಪತ್ರೆ ಕುಡ್ಲದ ಸಕಾಯದ ನಿಲಿಟ್ಟು ಕರ್ನಾಟಕ ಗಣ ಸರ್ಕಾರದ ಕರಿನ ಮಂತ್ರಿಲು ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜನ ಮನ್ನಣೆ ಜನ ಭಕ್ತಿನ ಪಡೆಯನಂಚಿತನ ಶ್ರೀ ಬಿ ರಮನಾಥ್ ರೈಕಲ್ನ 71ನೇ ವರ್ಷದ ಪುಟ್ಟು ಪರ್ವದಲ್ಲಿ ಕೊಡು ರಕ್ತದಾನ ಶಿಬಿರ ಐತ ಒಟ್ಟಿಗೆ ಅಶ್ವಿನ್ ಆಪ್ಟಿಕಲ್ಸ್ ಬಿಸಿ ರೋಡ್ ಮುಕುಲ್ನ ಸಕಾಯದ ಒಟ್ಟಿಗೆ ಕಣ್ಣದ ಪರೀಕ್ಷೆ ಕನ್ನಡಕದ ವಿತರಣೆ ನಡಪುನಂಚಿತನ ಪುರ್ತು ಮಾತೆರ್ಲ ಆ ಬೇಲೆನ ಮಲ್ತೊಂದುಲ್ಲಾರು ಬೈದಿನಂಚಿತನ ಮಾತ ಪಕ್ಷಾಭಿಮಾನಿಲೇನೆ ಈ ಪುರ್ತುಡು ಮೋಕೆಡು ಎತ್ಕೊಂಡು ಶ್ರೀ ಬಿ ರಮನಾಥ್ ರೈಕಲ್ನ ಅಭಿಮಾನ ನಕ್ಲೆನ್ಲ ಈ ಪುರ್ತುಡು ಎತ್ಕೊಂಡು ಇನ್ನೇನಂಕ ಅಭಯದ ಮದಿಪುನು ಕೊರಿಯರೆ ಒಲ್ಲೆರು ಕೊಡಮಣಿತ್ತಾಯ ದೈವಸ್ಥಾನ ಕವಳ್ಕಟ್ಟೆಂದೆತ್ತ ತಂತ್ರಿಲು ಆಯ್ನಂಚಿತನ ಶ್ರೀ ಗಣಪತಿ ಮುಚ್ಚಿನ್ನಾಯರು ಅಂಚನೆ ಅಲ್ಲಿಪಾದ ಚರ್ಚದ ಧರ್ಮಗುರುಕುಲು ಆಯ್ನಂಚಿತನ ವಂದನೀಯ ಫೆಡ್ರಿಕ್ ಮೊಂತೇರೋ ಅಂಚನೆ ಆಲ್ ಅಜಾರಿ ಮಿತ್ತಬಯಲು ಬಿಸಿ ರೋಡು ನೆತ್ತ ಜನಾಬ್ ಇರ್ಷಾದ್ ಹುಸೇನ್ ದಾರಿಮಿ ಬೇರೆ ನಮ್ಮೊಟ್ಟಿಗೆ ಒಲ್ಲೆರು ಅಕ್ಲೆನ್ಲ ಈ ಪೊರ್ತುಡು ಭಕ್ತಿಡು ತರೆತಗ್ಗ ಒಂದು ಮೋಕೆಡು ಎತ್ಕೊಂಡು ಇನ್ನಿತ ಈ ಲೇಸನ ಅಟ್ಟಣೆ ಮಲ್ತಿನ ಚಿತ್ತನ ಸಂಚಾಲಕರು ಯುವ ಕಾಂಗ್ರೆಸ್ ವಿಧಾನಸಭಾ ಕ್ಷೇತ್ರ ಬಂಟ್ವಾಳದ ಪದ್ಮಶೇಖರ್ ಜೈನ್ರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತದ ಕರಿನ ಸದಸ್ಯರು ಪದ್ಮಶೇಖರ್ ಜೈನ್ರು ಏನೆಲ್ಲ ಚಾವಡಿಗೆ ಮೋಕೆಡು ಎತ್ಕೊಂಡುಲ್ಲ ಬಂಟ್ವಾಳ ಬ್ಲಾಕ್ ಯುವ ಕಾಂಗ್ರೆಸ್ ಗುರ್ಕಾರ್ ರಾಯ್ನ ಚಿತ್ತನ ಸುರೇಶ್ ಜೋರ ಈರ್ಲ ಚಾವಡಿಗೆ ಬರಡು ಪಣದಕ್ಕೆ ಏನೊಂದುಲ್ಲ ಬಂಟ್ವಾಳ ಬ್ಲಾಕ್ ಅಲ್ಪಸಂಖ್ಯಾತ ಘಟಕದ ಗುರ್ಕಾರ್ ರಾಯ್ನ ಚಿತ್ತನ ಶ್ರೀ ಮೊಹಮ್ಮದ್ ಶರೀಫ್ ಅಂಚನೆ ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ಸಮಿತಿದ ಗುರ್ಖಾರ್ ಶ್ರೀ ಬೇಬಿ ಕುಂದರ್ ಈರೆಲ್ಲ ಮೋಕೆಡು ಎತ್ಕೊಂಡು ಇನಿ ಎಂಕುಲ್ನೊಟ್ಟಿಗೆ ಮಲ್ಲ ಕ್ಷೇತ್ರದ ಮಲ್ಲ ಸಾಧನೆ ಮಲ್ತಿನ ಚಿತ್ತನ ಜನಕುಲು ಜನನಾಯಕಿಯರ್ಲ ನಮ್ಮೊಟ್ಟಿಗೆ ಉಲ್ಲೇರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಲು ಆಯ್ನ ಚಿತ್ತನ ಶ್ರೀ ರಕ್ಷಿತ್ ಶಿವರಾಮ್ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಗಳು ಆಗಿರುವಂತ ರಕ್ಷಿತ್ ಶಿವರಾಮ್ ತಮ್ಮನ್ನು ವೇದಿಕೆಗೆ ಆಗಮಿಸಿದ್ದೀರಿ ತಮಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಅದೇ ರೀತಿ ನಮಗೆ ಸಹಕಾರವನ್ನು ನೀಡಿದ ಮೂಡೂರು ಪಡೂರು ಕಂಬಳ ಸಮಿತಿಯ ಅಧ್ಯಕ್ಷರು ಆಗಿರುವಂತ ಪಿಯೂಸ್ ಎಲ್ ರಾಡ್ರಿಗಸ್ ತಮ್ಮನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ ಇಂದಿನ ಕಾರ್ಯಕ್ರಮಕ್ಕೆ ಸುದೀಪ್ ಕುಮಾರ್ ಶೆಟ್ಟಿ ಪಾಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ತಮ್ಮನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ ಆಟಿದ ಕೂಟದ ಸಮಿತಿ ಪಂಜಿಕಲ್ಲಿನ ಕಾರ್ಯಾಧ್ಯಕ್ಷರು ಆಗಿರುವಂತ ಸುದರ್ಶನ್ ಜೈನ್ರವರು ತಮ್ಮನ್ನು ವೇದಿಕೆಗೆ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ ಶಾರದೋತ್ಸವ ಸಮಿತಿ ಸಿದ್ದಕಟ್ಟೆ ಇದರ ಅಧ್ಯಕ್ಷರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಶಾರದೋತ್ಸವ ಸಮಿತಿ ಸಿದ್ದಕಟ್ಟೆ ಇದರ ಅಧ್ಯಕ್ಷರು ಬಂಟ್ವಾಳ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷೆ ಶ್ರೀಮತಿ ಲವೀನಾ ಮೋರಸ್ ತಮ್ಮನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ ಪ್ರೀತಿ ಇಟ್ಟು ಬನ್ನಿ ಇಂದಿನ ಕಾರ್ಯಕ್ರಮ ಶ್ರೀ ಬಿ ರಮನಾಥ್ ರೈಯವರ 71ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ರಕ್ತದಾನ ಶಿಬಿರ ಪಂಚಾಯತ್ ರಾಜ್ ಅಧ್ಯಕ್ಷರಾಗಿರುವಂತಹ ಶ್ರೀ ಜಗದೀಶ್ ಕೊಯ್ಲ ತಾವು ವೇದಿಕೆಗೆ ಆಗಮಿಸಬೇಕು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವಂತಹ ತುಂಬೆ ಚಂದ್ರಪ್ರಕಾಶ್ ಶೆಟ್ಟಿ ಅವರು ತಮ್ಮನ್ನ ವೇದಿಕೆಗೆ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ ಅದೇ ರೀತಿ ರಮೇಶ್ ನಾಯಕ್ರವರು ಸಿದ್ದಕಟ್ಟೆ ಶಾರದೋತ್ಸವ ಸಮಿತಿಯ ಅಧ್ಯಕ್ಷರು ತಮ್ಮನ್ನ ವೇದಿಕೆಗೆ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ ಶ್ರೀಮತಿ ಲವೀನಾ ಮೋರಸ್ ರವರು ಹಿಂದುಳಿದ ವರ್ಗ ಘಟಕದ ಅಧ್ಯಕ್ಷರಾಗಿರುವಂತಹ ತಿಮ್ಮಪ್ಪ ಪೂಜಾರಿ ಇವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ ಕಾರ್ಮಿಕ ಘಟಕದ ಅಧ್ಯಕ್ಷರಾಗಿರುವಂತಹ ಮನೋಹರ್ ಕುಲಾಲ್ ನೇರಂಬೋಳು ಕಿಸಾನ್ ಘಟಕದ ಅಧ್ಯಕ್ಷರಾಗಿರುವಂತಹ ಶ್ರೀ ಸದಾನಂದ ಶೆಟ್ಟಿ ಪರಿಶಿಷ್ಟ ಜಾತಿ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಅಣ್ಣು ಕಂಡಿಗ ತಮ್ಮನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ ಅದೇ ರೀತಿ ಪರಿಶಿಷ್ಟ ಪಂಗಡದ ಅಧ್ಯಕ್ಷರು ದಯವಿಟ್ಟು ವೇದಿಕೆಗೆ ಬರಬೇಕು ನಮ್ಮ ಜೊತೆಯಲ್ಲಿದ್ದಾರೆ ಮಾಜಿ ಗೇರು ನಿಗಮದ ಅಧ್ಯಕ್ಷರು ಆಗಿರುವಂತಹ BH ಖಾದರ್ ರವರು ಅದೇ ರೀತಿ PA ರಹೀಂ ರವರು ನಮ್ಮ ಜೊತೆಯಲ್ಲಿದ್ದಾರೆ MS ಮೊಹಮ್ಮದ್ ಜಿಲ್ಲಾ ಪಂಚಾಯತ್ ಸದಸ್ಯರು ನಮ್ಮ ಜೊತೆಯಲ್ಲಿ ಇದ್ದಾರೆ ಅಬ್ಬಾಸ್ ಆಲಿ ಅವರು ನಮ್ಮ ಜೊತೆಯಲ್ಲಿ ಇದ್ದಾರೆ
ಮಾಯಿಲಪ್ಪ ಸಾಲ್ಯಾನ್ರು ನಮ್ಮ ಹಿರಿಯರು ಮಾಜಿ ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ತಮ್ಮನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಪದ್ಮನಾಭ ರೈ ಅವರು ನಮ್ಮ ಜೊತೆಯಲ್ಲಿದ್ದಾರೆ. APMCಯ ಮಾಜಿ ಅಧ್ಯಕ್ಷರು, ಪರಿಶಿಷ್ಟ ಪಂಗಡದ ಅಧ್ಯಕ್ಷರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಕಿಸಾನ್ ಘಟಕದ ಅಧ್ಯಕ್ಷರಾಗಿರುವಂಥ ಸದಾನಂದ ಶೆಟ್ಟಿ ಅವರು, ಪರಿಶಿಷ್ಟ ಜಾತಿಯ ಅಧ್ಯಕ್ಷರಾಗಿರುವಂಥ ಅಣ್ಣು ಖಂಡಿಗ, ಪರಿಶಿಷ್ಟ ಪಂಗಡದ ಅಧ್ಯಕ್ಷರು ತಾವು ದಯವಿಟ್ಟು ಆಗಮಿಸಬೇಕು. ಅಸಂಘಟಿತ ಕಾರ್ಮಿಕ ಘಟಕದ ಅಧ್ಯಕ್ಷರು ತಾವು ವೇದಿಕೆಗೆ ಬರಮಾಡಿಕೊಳ್ಳಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. NSUI ಬಂಟ್ವಾಳ ಘಟಕದ ಅಧ್ಯಕ್ಷರಾಗಿರುವಂಥ ವಿನಯ್ ರವರು ತಾವು ವೇದಿಕೆಗೆ ಆಗಮಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ಸುದರ್ಶನ್ ಜೈನ್ರವರು ತಾವು ವೇದಿಕೆಗೆ ಆಗಮಿಸಬೇಕು. ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಸಂಘ ಸಮಿತಿಯ ಅಧ್ಯಕ್ಷರು, ಪಂಜಿಕಲ್ಲು ಆಟಿದ ಕೂಟ ಸಮಿತಿಯ ಕಾರ್ಯಾಧ್ಯಕ್ಷರು ಸುದರ್ಶನ್ ಜೈನ್ರವರು, ತಮ್ಮೆಲ್ಲರ ಆತ್ಮೀಯತೆಯಿಂದ ಇಂದು ಉತ್ತಮವಾಗಿ ಜನಸ್ಪಂದನೆಯೊಂದಿಗೆ ಎಲ್ಲ ಜನರು ಬೆರೆತು ಬೆಸೆದು ಉತ್ತಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇವೆ. ಯುವ ಕಾಂಗ್ರೆಸ್ ಬಂಟ್ವಾಳ ಬ್ಲಾಕ್ ಮತ್ತು ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ಮತ್ತು ಅಲ್ಪಸಂಖ್ಯಾತ ಘಟಕ ಬಂಟ್ವಾಳ ಇದರ ಆಶ್ರಯದಲ್ಲಿ KMC ಆಸ್ಪತ್ರೆ ಮಂಗಳೂರು ಇವರ ಸಹಭಾಗಿತ್ವದಲ್ಲಿ ಕರ್ನಾಟಕ ಘನ ಸರ್ಕಾರದ ನಮ್ಮ ಮಂತ್ರಿಗಳು ಆಗಿರುವಂಥ ಶ್ರೀ ಬಿ ರಮನಾಥ್ ರೈ ಅವರ 71ನೇ ಜನ್ಮದಿನದ ಈ ರಕ್ತದಾನ ಶಿಬಿರ ಜೊತೆಯಲ್ಲಿ ಕಣ್ಣಿನ ತಪಾಸಣಾ ಶಿಬಿರ, ಆರೋಗ್ಯ ಭಾಗ್ಯ ಎನ್ನುವಂಥ ರೀತಿಯಲ್ಲಿ ನಡೆಯುವಂಥ ಈ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಎಲ್ಲರ ಆಶೀರ್ವಾದವನ್ನು, ಹಿರಿಯರ ಆಶೀರ್ವಾದ, ಕಿರಿಯರ ಪ್ರೋತ್ಸಾಹವನ್ನು ಬೇಡುತ್ತಾ ಈ ಗ್ರಾಮದ ಈ ಬಂಟ್ವಾಳದ ಎಲ್ಲ ದೈವ ದೇವರಿಗೆ ಕೈ ಮುಗಿಯುತ್ತಾ ಈ ಸಂದರ್ಭದಲ್ಲಿ ಪ್ರಾರ್ಥನೆಯೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಆರಂಭಿಸಲು ಪ್ರಕಾಶ್ ಬಂಟ್ವಾಳ ಇವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಪ್ರಕಾಶ್ ಬಂಟ್ವಾಳ. ದಯವಿಟ್ಟು ಚಿತ್ತರಂಜನ್ ಶೆಟ್ಟಿ ಅವರು ತಾವು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. KPCC ಸಂಯೋಜಕರು ಆಗಿರುವಂಥ ಚಿತ್ತರಂಜನ್ ಶೆಟ್ಟಿ ತಾವು ವೇದಿಕೆಗೆ ಬನ್ನಿ. ಪ್ರಕಾಶ್ ಬಂಟ್ವಾಳ ಇವರಿಂದ ದೇವರ ಪ್ರಾರ್ಥನೆಯೊಂದಿಗೆ ಈ ಸಂದರ್ಭದಲ್ಲಿ ಸುದರ್ಶನ್ ಜೈನ್ರವರು ಹಲೋ ಹಲೋ ಮೂಷಿಕವಾಹನ ಮೋದಕಹಸ್ತ ಚಾಮರಕರ್ಣ ವಿಳಂಬಿತ ಸೂತ್ರ ವಾಮನರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ 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 ನಮಃ. ಬೇನೆ ಬೇಪುನು ದೂರ ಮಲ್ಪನ ಚಿತ್ತನ ಸಿರ್ಕ್ ಸಂಕಟನ ನಾಶ ಮಲ್ಪನ ಚಿತ್ತನ ವಿಘ್ನ ನಿವಾರಕ್ಕೆ ವಿನಾಯಕನ ನೆನೆತೊಂದು ಈ ಪೊತ್ತುಡು ಈ ಲೇಸ್ಗೆ ಆದಿನ ಕೊರಿಯರು ಪ್ರತಿ ಒರಿಯನಲ ಸೌಭಾಗ್ಯ ಆದ ಆರೋಗ್ಯ ಒರಿಯಾಡು ಪಂಪಿನ ಚಿತ್ತನ ದಿಟ್ಟಿಡು ಇನ್ನಿದು ಇತ್ತಿನ ಚಿತ್ತನ ಈ ಲೇಸ್ ಮಹಾ ಗಣಪತಿಗೆ ಸಂದಾಯಿತ ಮಲ್ಪನ ಚಿತ್ತನ ಆ ಮಹಾಗಣಪತಿ ದೇವಿಯರು ಎಡ್ಡ ಆಶೀರ್ವಾದನ ಕೊರಡು ಪ್ರತಿ ಒಂಜಿ ನರಮಾನಿಗಲಾಪನ ಒಂದು ಈ ಪೊರ್ತುಡು ಸಂಪತ್ ಕುಮಾರ್ ಶೆಟ್ಟಿ ದಯಮಲ್ತದ ಚಾವಡಿಗೆ ಬರೋಡು ಪಣದಕ್ಕೆ ಏನೊಂದಿಲ್ಲ. ಸಂಪತ್ ಕುಮಾರ್ ಶೆಟ್ಟಿ ಅಂಚನೆ ಕಾಂಚಲಾಕ್ಷಿ ಶ್ರೀಮತಿ ಕಾಂಚಲಾಕ್ಷಿ ದಯಮಲ್ತದ ಚಾವಡಿಗೆ ಬರೋಡು ಪಣದಕ್ಕೆ ಏನೊಂದಿಲ್ಲ. ತಾಲೂಕು ಪಂಚಾಯತ್ ಮಾಜಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಐನಂಚಿತನ ಸಂಪತ್ ಕುಮಾರ್ ಶೆಟ್ಟಿ ದಯಮಲ್ತದ ಚಾವಡಿಗೆ ಬರೋಡು. ಯುವ ಕಾಂಗ್ರೆಸ್ದ ನವಾಜ್ ಪಾಣೆಮಂಗಳೂರು ಯೂತ್ ಕಾಂಗ್ರೆಸ್ದ ಅಧ್ಯಕ್ಷರು ದಯಮಲ್ತದ ಚಾವಡಿಗೆ ಬರೋಡು ಪಣದಕ್ಕೆ ಏನೊಂದಿಲ್ಲ.
ಪೂರ್ಲ ಕಾರ್ಯಕ್ರಮಡು ನಮ್ಮ ಉಲ್ಲ ಬೈದಿನಂಚಿತನ ಮಾತೆರ್ಲ ಎಂಕಲ್ನ ಬಿನ್ನೆರೆ ಚಾವಡೆಡು ಕುಲ್ದಿನಂಚಿತನ ಜನ ನಾಯಕರು ಅಂಚನೆ ಧಾರ್ಮಿಕ ರಂಗದ ಮುಖಂಡರ ನಕಲ್ನ ಒಟ್ಟಿಗೆ ಎಂಕಲ್ನ ಲೆಪ್ಪಗು ಒಕ್ಕೊಂದು ಬತ್ತಿನಂಚಿತನ ನಿಕ್ಲೇನು ಈ ಪೊರ್ತುಡು ಮೋಕೆಡು ಎತ್ಕೊನಿಯರೆ ಉಲ್ಲೇರು ಎಂಕಲ್ನ ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ದ ಗುರುಕಾರ್ ರಾಯನಂಚಿತನ ಶ್ರೀ ಬೇಬಿ ಕುಂದರ್ ಈ ಪೊರ್ತುಡು ಬೈದಿನಂಚಿತನ ಮಾತಾ ಬಿನ್ನೆರೇನು ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಯುವ ಕಾಂಗ್ರೆಸ್ ಬಂಟ್ವಾಳ ಬ್ಲಾಕ್ ಹಾಗೂ ಅಲ್ಪಸಂಖ್ಯಾತ ಘಟಕ ಬಂಟ್ವಾಳ ಮತ್ತು ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ಇದರ ಸಹಯೋಗದಲ್ಲಿ ನಡೆಯತಕ್ಕಂಥ ನಮ್ಮೆಲ್ಲರ ನಾಯಕರಾದಂಥ ಸನ್ಮಾನ್ಯ ರಮಾನಾಥ್ ರೈ ಅವರ 71ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ KMC ಆಸ್ಪತ್ರೆ ಮಂಗಳೂರು ಇವರ ಸಹಭಾಗಿತ್ವದಲ್ಲಿ, ಅದೇ ರೀತಿ ಅಶ್ವಿನಿ ಆಪ್ಟಿಕಲ್ಸ್ BC ರೋಡು ಇವರ ಸಹಕಾರದಿಂದ ಕಣ್ಣಿನ ತಪಾಸಣಾ ಶಿಬಿರ ಮತ್ತು ಕನ್ನಡಕ ವಿತರಣೆ ಕಾರ್ಯಕ್ರಮದ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತರ್ತಕ್ಕಂಥ ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಶುಭಾಶೀರ್ವಾದವನ್ನು ನಡೆಸಲು ಬಂದಂಥ ತಂತ್ರಿಗಳು ಶ್ರೀ ಕೊಡಮಂತಾಯ ದೈವಸ್ಥಾನ ಕಾವಲ್ಕಟ್ಟೆ ಶ್ರೀ ಗಣಪತಿ ಮುಚ್ಚಿನಾಯ ಇವರನ್ನು ಇಲ್ಲಿ ಸೇರ್ತಕ್ಕಂಥ ಎಲ್ಲ ಗಣ್ಯರ ಹಾಗೂ ಎಲ್ಲ ಸಭೆಯಲ್ಲಿ ಸೇರ್ತಕ್ಕಂಥ ಬಂಧುಗಳ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಗಣಪತಿ ಮುಚ್ಚಿನಾಯ ಇವರನ್ನ ಈ ಸಂದರ್ಭದಲ್ಲಿ ಮೊಹಮ್ಮದ್ ಶರೀಫ್ ರವರು ಸ್ವಾಗತಿಸಬೇಕು ಅಂತೇಳಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಮೊಹಮ್ಮದ್ ಶರೀಫ್ ಬಂಟ್ವಾಳ ಪುರಸಭೆಯ ಅಧ್ಯಕ್ಷರು. ಮೊಹಮ್ಮದ್ ಶರೀಫ್ ರವರು ಬಂಟ್ವಾಳ ಬ್ಲಾಕ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು. ಅದೇ ರೀತಿ ಇನ್ನೊಬ್ಬರು ಶುಭಾಶೀರ್ವಾದವನ್ನು ನಡೆಸಲು ಬಂದಂಥ ವಂದನೀಯ ಫೆಡ್ರಿಕ್ ಮೊಂತೆರೋ ಧರ್ಮಗುರುಗಳು ಹಳ್ಳಿಪಾದ ಚರ್ಚ್ ಇವರನ್ನು ಕೂಡ ಸೇರ್ತಕ್ಕಂಥ ಎಲ್ಲ ಬಂಧು ಭಗಿನಿಯರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ವಂದನೀಯ ಫೆಡ್ರಿಕ್ ಮೊಂತೆರೋ ಇವರನ್ನ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರು ಆಗಿರುವಂಥ ಮಾಜಿ ಪದ್ಮಶೇಖರ್ ಜೈನ್ ರವರು ಇವರು ಸ್ವಾಗತಿಸಬೇಕು ಅಂತೇಳಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಹೂಹಾರವನ್ನ ಹಾಕಿ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದಾರೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಶುಭಾಶೀರ್ವಾದ ನಡೆಸಲು ಬಂದಂಥ ಇರ್ಷಾದ್ ಹುಸೇನ್ ದಾರಿಮಿ ಆಲ್ ಅಫ್ಸರಿ ಮಿತ್ತಬೇಲ್ BC ರೋಡು ಉಸ್ತಾದರವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಜನಾಬ್ ಇರ್ಷಾದ್ ಹುಸೇನ್ ದಾರಿಮಿ ಇವರನ್ನ ಈ ಸಂದರ್ಭದಲ್ಲಿ ಸುದೀಪ್ ಕುಮಾರ್ ಶೆಟ್ಟಿ ಇವರು ಪಾಣೆಮಂಗಲೂರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಇವರು ಸ್ವಾಗತಿಸಬೇಕು ಅಂತೇಳಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ 6 ಬಾರಿ ಶಾಸಕರಾಗಿ
15 ವರ್ಷಗಳ ಕಾಲ ಸಚಿವರಾಗಿ ಇಡೀ ಬಂಟ್ವಾಳ ವಿಧಾನಸಭಾ ಕ್ಷೇತ್ರವನ್ನು ಅಭಿವೃದ್ಧಿಯಲ್ಲಿ ಕರ್ನಾಟಕದಲ್ಲೇ ನಂಬರ್ 1 ಸ್ಥಾನಕ್ಕೆ ಏರಿಸಿದವರು. ವಿಶೇಷವಾಗಿ ನಮ್ಮ ಕ್ಷೇತ್ರದ ಜನತೆಯ ಗೌರವವನ್ನು ಕಾಪಾಡಿದವರು, ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿದವರು. ವಿಶೇಷವಾಗಿ ರಾಜಕೀಯದಲ್ಲಿ ಒಬ್ಬ ಪ್ರಾಮಾಣಿಕತೆಯನ್ನು ಉಳಿಸಿಕೊಂಡು ಯಾವುದೇ ಒಂದು ಆಮಿಷಗಳಿಗೆ ಒಗ್ಗಡೆ ಅಥವಾ ಯಾವುದೇ ಒಂದು ಕಪ್ಪು ಚುಕ್ಕೆಯನ್ನು ತನ್ನ ಮೈಮೇಲೆ ಹಾಕಿಕೊಳ್ಳದೆ ಕ್ಷೇತ್ರದ ಎಲ್ಲ ಜಾತಿ ಧರ್ಮ ಭಾಷಾ ಜನಗಳನ್ನು ಒಂದೇ ರೀತಿಯಲ್ಲಿ ನೋಡಿದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸನ್ಮಾನ್ಯ ರಮಾನಾಥರವರನ್ನು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರ ಪರವಾಗಿ ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಬಂಧು ಭಗಿನರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಬಿ ರಮನಾಥ್ ರೈ ಅವರು ಎಲ್ಲರ ಅಭಿಮಾನದ ಅಭಿಮಾನಿಯಾಗಿ ಎಲ್ಲರಿಗೆ ಸಹಕಾರವನ್ನ ನೀಡಿದಂಥ ಕ್ಷೇತ್ರದ ಅಭಿವೃದ್ಧಿಗೆ ದುಡಿದಂಥ ಜನನಾಯಕ ಶ್ರೀ ಬಿ ರಮನಾಥ್ ರೈ ಅವರನ್ನ ಈ ಸಂದರ್ಭದಲ್ಲಿ ಸುರೇಶ್ ಜೋರ ಬಂಟ್ವಾಳ ಯುವ ಕಾಂಗ್ರೆಸ್ನ ಅಧ್ಯಕ್ಷರು ಅವರು ಮಲ್ಲಿಗೆಯ ಹೂಹಾರವನ್ನ ಹಾಕಿ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದಾರೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಗಳು ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿಗಳಾದಂಥ ಸನ್ಮಾನ್ಯ ರಕ್ಷಿತ್ ಶಿವರಾಮ್ ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ರಕ್ಷಿತ್ ಶಿವರಾಮ್ ಇವರಿಗೆ ಸುರೇಶ್ ಜೋರ ಪ್ರೀತಿಯ ಸಂಕೇತವಾಗಿರುವಂತಹ ಗುಲಾಬಿ ಹೂವನ್ನು ನೀಡಿ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದಾರೆ. ಸುರೇಶ್ ಜೋರ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಅಧ್ಯಕ್ಷರು ಮೂಡೂರು ಪಡೂರು ಜೋಡುಕರ ಕಂಬಳ ಬಂಟ್ವಾಳ ಸನ್ಮಾನ್ಯ ಪಿಯೂಷ್ ರೊಡ್ರಿಗಸ್ ಅವರಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಆಟಿದ ಕೂಟ ಸಮಿತಿ ಪಂಜಿಕಲ್ಲು ಬಂಟ್ವಾಳ ಇದರ ಅಧ್ಯಕ್ಷರಾದಂಥ ಸುದರ್ಶನ್ ಜೈನ್ ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಶ್ರೀ ಶಾರದೋತ್ಸವ ಆಚರಣಾ ಸಮಿತಿ ಸಿದ್ದಕಟ್ಟೆ ಇದರ ಅಧ್ಯಕ್ಷರಾದಂಥ ರಮೇಶ್ ನಾಯ್ಕರವರು ಆಗಮಿಸಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಅಧ್ಯಕ್ಷರು ದಕ್ಷಿಣ ಜಿಲ್ಲಾ ಸಹಕಾರಿ ಸಂಘ ಸಮಿತಿ ಇದರ ಅಧ್ಯಕ್ಷರಾದಂಥ ಸುದರ್ಶನ್ ಜೈನ್ ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮಹಿಳಾ ಕಾಂಗ್ರೆಸ್ ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಲವೀನಾ ವಿಲ್ಮ ಮೋರಸ್ ಅವರಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ದಕ್ಷಿಣ ಜಿಲ್ಲಾ ಪಂಚಾಯತಿನ ಸದಸ್ಯರುಗಳಾದಂಥ ಚಂದ್ರಪ್ರಕಾಶ್ ಶೆಟ್ಟಿ ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನೊಬ್ಬರು ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ MS ಮೊಹಮ್ಮದ್ ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪುರಸಭೆಯ ಪ್ರಥಮ ಪಜೆ ಒಬ್ಬ ಕ್ರಿಯಾಶೀಲ ಅಧ್ಯಕ್ಷರಾದಂಥ ಸನ್ಮಾನ್ಯ ಮೊಹಮ್ಮದ್ ಶರೀಫ್ ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ದಕ್ಷಿಣ ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಉಪಾಧ್ಯಕ್ಷರು ಗೇರು ನಿಗಮ ಅಭಿವೃದ್ಧಿಯ ಅಧ್ಯಕ್ಷರಾದಂಥ ಸನ್ಮಾನ್ಯ BH ಖಾದರ್ ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಕಾರ್ಮಿಕ ಘಟಕ ಬಂಟ್ವಾಳ ಬ್ಲಾಕ್ ಇದರ ಅಧ್ಯಕ್ಷರಾದಂಥ ಮನೋಹರ್ ನೇರಮೂರು ಆಗಮಿಸಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಕಿಸಾನ್ ಕಾಂಗ್ರೆಸ್ ಸಮಿತಿ ಬಂಟ್ವಾಳ ಬ್ಲಾಕ್ ಇದರ ಅಧ್ಯಕ್ಷರಾದಂಥ ಸದಾನಂದ ಶೆಟ್ಟಿ ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಪರಿಶಿಷ್ಟ ಜಾತಿ ಇದರ ಅಧ್ಯಕ್ಷರಾದಂಥ ಅಣ್ಣು ಖಂಡಿಗ ಆಗಮಿಸಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಪರಿಶಿಷ್ಟ ಪಂಗಡದ ಅಧ್ಯಕ್ಷರಾದಂಥ ಚಂದ್ರಾಸ್ ಆಗಮಿಸಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ದಕ್ಷಿಣ ಜಿಲ್ಲಾ NSN ಅಧ್ಯಕ್ಷರಾದಂಥ ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ತಾಲೂಕು ಪಂಚಾಯತಿಯ ಮಾಜಿ ಉಪಾಧ್ಯಕ್ಷರು ಪಾಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಾದಂಥ ಅಬ್ಬಾಸ್ ಅಲಿ ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. APMCಯ ಮಾಜಿ ಅಧ್ಯಕ್ಷರಾದಂಥ ಪದ್ಮನಾಭ ರೈ ಅವರಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಸಂಯೋಜಕರಾದಂಥ ಸನ್ಮಾನ್ಯ
ಚಿತ್ತರಂಜನ್ ಶೆಟ್ಟಿ ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಹಿಳಾ ಕಾಂಗ್ರೆಸ್ ಪಾಣೆಮಂಗಳೂರು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಜಯಂತಿ ವಿ ಪೂಜಾರಿ ಆಗಮಿಸಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಪಂಚಾಯತ್ ರಾಜ್ ಇದರ ಅಧ್ಯಕ್ಷರಾದಂಥ ಜಗದೀಶ್ ಕೊಯ್ಲ್ ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ಸಿನ ಮಾಜಿ ಅಧ್ಯಕ್ಷರು ಅಕ್ರಮ ಸಕ್ರಮದ ಮಾಜಿ ಅಧ್ಯಕ್ಷರಾದ ಮೈಲಪ್ಪ ಸಾಲೆ ಅವರನ್ನು ಆಗಮಿಸಿದರೆ ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪುರಸಭೆಯ ಸದಸ್ಯರು ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಯಶಸ್ವಿಯಾಗಿ ನಮಗೆ ಸಹಕಾರ ನೀಡಿದಂಥ ಗಂಗಾಧರ ಪೂಜಾರಿ ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬಂಟ್ವಾಳ ತಾಲೂಕು ಪಂಚಾಯತಿಯ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ನನ್ನ ಮಿತ್ರರಾದಂಥ ಸಂಪತ್ ಕುಮಾರ್ ಶೆಟ್ಟಿ ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತವನ್ನು ನಂಬಿ ನಮ್ಮ ಪಕ್ಷಕ್ಕೆ ಬರಮಾಡಿಕೊಂಡಂತ PA ರಹೀಂ ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ವಿಶೇಷವಾಗಿ ನಮ್ಮ ಬಂಟ್ವಾಳ ಮಹಿಳಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಾದ ಮಲ್ಲಿಕಕ್ಕ ಆಗಮಿಸಿದರೆ ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ತಾಲೂಕ್ ಪಂಚಾಯತಿಯ ಮಾಜಿ ಸದಸ್ಯರುಗಳಂತ ಫ್ಲೋಸಿ ಡಿಸೋಜಾ ನಮ್ಮ ಕಾಂಚಲ ಶಕ್ಕ ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ವಿಶೇಷವಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮದ ಉಸ್ತುವಾರಿಗಳು ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ನ ಸಂಚಾಲಕರು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಎಲ್ಲ ರೀತಿಯ ಸಹಕಾರ ನೀಡಿದಂಥ ನನ್ನ ಅತ್ಯಂತ ಆತ್ಮೀಯ ಒಬ್ಬ ಸಹೋದರರಾದಂಥ ಪದ್ಮಶೇಖರ್ ಜೈನ್ರವರಿದ್ದ ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ಮಾಡಲೇಬೇಕು. ರಮನಾಥ್ರಯವರ ಒಂದು ಏನು ಆಶೆ ಆಕಾಂಕ್ಷೆ ಇದೆ ಅದನ್ನು ಈಡೇರಿಸುವ ಆಗಬೇಕಾದ್ರೆ ರಕ್ತದಾನ ಶಿಬಿರ ಮತ್ತು ಕಣ್ಣಿನ ಶಿಬಿರ ಆಗಬೇಕಂತೇಳಿ ನಮ್ಮ ಬಂಟ್ವಾಳ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಸುರೇಶ್ ಪೂಜಾರಿ ಅವರ ಒಂದು ಕನಸಿತ್ತು. ಅದು ಖಂಡಿತವಾಗಿ ನನಸಾಗಿದೆ ಅಂತ ಹೇಳ್ತಾ ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇನ್ನೊಬ್ಬರು ನನ್ನ ಅತ್ಯಂತ ನನಗೆ 4 ಜನ ಸಹೋದರರಿದ್ರೆ ಆ ಸಹೋದರ ಜೊತೆ ಇನ್ನೊಬ್ಬ ಸಹೋದರ ಯಾರಂದರೆ ಪಾಣಮಂಗಳೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಸುದೀಪ್ ಕುಮಾರ್ ಶೆಟ್ಟಿ ಅವರು ನಾನು ಮತ್ತು ಅವರು ಯಾವುದೇ ಕಾರ್ಯಕ್ರಮ ಇರಲಿ ಅದಕ್ಕೆ ಜೊತೆಯಾಗಿ ನಾವು ದಕ್ಷಿಣ ಜಿಲ್ಲಾ ಕಾಂಗ್ರೆಸ್ಗೆ ಮೀಟಿಂಗ್ಗೆ ಕೂಡ ಹೋದರೆ ನಾನು ಹೋದಾಗ ನಿಮ್ಮ ಜೊತೆಯಲ್ಲಿ ಅಂತ ಕೇಳ್ತಾರೆ, ಅವರು ಹೋದಾಗ ನನ್ನನ್ನು ಕೇಳೋ ಅಂತ ಸುದೀಪ್ ಕುಮಾರ್ ಶೆಟ್ಟಿ ಅವರು ನಾನು ಅತ್ಯಂತ ಪ್ರೀತಿಯಿಂದ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮ ಯಶಸ್ಸು ಆಗಬೇಕಾದ್ರೆ ಪತ್ರಿಕಾ ರಂಗದವರು, ದೃಶ್ಯ ಮಾಧ್ಯಮದವರು, ಪತ್ರಿಕಾ ರಂಗದವರು ಮತ್ತು ದೃಶ್ಯ ಮಾಧ್ಯಮವನ್ನು ನಾನು ಅತ್ಯಂತ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಈ ಒಂದು ರಕ್ತದಾನ ಶಿಬಿರವನ್ನು ನಡೆಸಿಕೊಟ್ಟಂಥ ಈ ಒಂದು ರಕ್ತದಾನ ಶಿಬಿರ ನಮಗೆ ನಡೆಸಬೇಕಾದ್ರೆ ನಮ್ಮ ಸೇವಾಂಜಲಿ ಅಧ್ಯಕ್ಷರಾದಂಥ KR ಪೂಂಜಾರ್ ಅವರ ಒಂದು ಸಲಹೆ ಮೇರೆಗೆ ನಾವು KMC ಆಸ್ಪತ್ರೆ ಮಂಗಳೂರು ಇವರ ಸಹಭಾಗಿತ್ವದಲ್ಲಿ ನಾವು ಇವತ್ತು ಈ ಒಂದು ರಕ್ತದಾನ ಶಿಬಿರವನ್ನು ಆರಂಭಿಸಿದರೆ ಆ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡಂಥ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಅವರನ್ನು ಕೂಡ ಸ್ವಾಗತ ಮಾಡುತ್ತಾ, ಅದೇ ರೀತಿ ಅಶ್ವಿನಿ ಆಪ್ಟಿಕಲ್ಸ್ BC ರೋಡ್, ನಾನು ಮೊನ್ನೆ ಅವರಲ್ಲಿ ನಾನು ಮಾತಾಡಿದ್ರು. ನನ್ನ ಅತ್ಯಂತ ಒಬ್ಬ ಪ್ರೀತಿಯ ಶಾಂತರಾಜ್ ಅವರು ಹೇಳಿದರು, ರಮಾನಾಥ್ರಯವರು ನನ್ನ ಆಪ್ಟಿಕಲ್ ಅನ್ನು ಉದ್ಘಾಟನೆ ಮಾಡಿದವರು ರಮನಾಥ್ರಯವರು, ಅವರ ಕಾರ್ಯಕ್ರಮಕ್ಕೆ ನಾನು ಖಂಡಿತ ಬರ್ತೇನೆ ಅಂತ ಹೇಳಿದರೆ ನಿಜವಾಗಿ ಇವತ್ತು ಈ ಒಂದು ಕಣ್ಣಿನ ತಪಾಸಣಾ ಶಿಬಿರ ಮತ್ತು ಕನ್ನಡಕ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರನ್ನು ಮತ್ತು ಅವರೆಲ್ಲ ಸರ್ವ ಸದಸ್ಯರನ್ನು ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಆತ್ಮೀಯರೇ, ಈ ಒಂದು ಕಾರ್ಯಕ್ರಮ ಯಶಸ್ಸು ಆಗಬೇಕಾದ್ರೆ ರಕ್ತದಾನಿಗಳು ಮತ್ತು ಅತಿ ಹೆಚ್ಚು ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ರಕ್ತದಾನ ಮಾಡಲಿಕ್ಕೆ ಎಷ್ಟು ಕ್ಯೂವಲ್ಲಿ ನಿಂತಿರಬೇಕಾದ್ರೆ ನೀವು ಆಲೋಚನೆ ಮಾಡಬೇಕು, ಯಾತಕ್ಕೋಸ್ಕರ ಇಷ್ಟು ನುಗ್ಗಲು. ಅದೇ ರೀತಿ ಕಣ್ಣಿನ ತಪಾಸಣೆಗೆ ಈ ಒಂದು ಕಾರ್ಯಕ್ರಮ ನಾವು ಇಟ್ಟದ್ದೇ ನಮ್ಮೆಲ್ಲರ ಜನನಾಯಕರಾದಂಥ ಸನ್ಮಾನ್ಯ ರಮಾನಾಥ ರೈ ಅವರು ಈ ಒಂದು
ಕ್ಷೇತ್ರಕ್ಕೆಲ್ಲ ಇಡೀ ಜಿಲ್ಲೆಗೆ ಕೊಟ್ಟಂತ ಕೊಡುಗೆ ಇದನ್ನು ನಾವು ಯಾವ ರೀತಿ ಗುರುತಿಸುವುದು? ಇಂತಹ ಒಂದು ಸಮಾಜಕ್ಕೆ ಸಹಕಾರ ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ಜನರಿಗೆ ಒಂದು ಸಂದೇಶವನ್ನು ಕೊಡಬೇಕು. ಆದ್ದರಿಂದ ನಾವು ಇವತ್ತು ರಕ್ತದಾನ ಶಿಬಿರವನ್ನು ನಡ್ಕೊಂಡಿದ್ದಾರೆ. ಇದರಲ್ಲಿ ರಕ್ತದಾನ ಮಾಡಿದಂಥ ಎಲ್ಲ ಸದಸ್ಯರಿಗೆ ನಮ್ಮೆಲ್ಲರ ಪರವಾಗಿ ನಾನು ಅತ್ಯಂತ ಹೃದಯಪೂರ್ವಕವಾದ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳು, ಪಾಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ ಎಲ್ಲ ಪದಾಧಿಕಾರಿಗಳು, ಪಂಚಾಯತಿನ ಅಧ್ಯಕ್ಷರುಗಳಾದಂಥ ಉಮೇಶ್ ಕುಳಾಲ್ರವರು, ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ವಲಯ ಕಾಂಗ್ರೆಸ್ನ ಅಧ್ಯಕ್ಷರುಗಳು, ಬೂತ್ ಅಧ್ಯಕ್ಷರುಗಳು, ಬೂತಿನ ಕಾರ್ಯದರ್ಶಿಗಳು, BLAಗಳು, ವಿಶೇಷವಾಗಿ ಮಹಿಳಾ ತಂಡ ಕೂಡ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನಡೆಯಲಿಕ್ಕೆ ಖಂಡಿತ ಅವರ ಕೂಡ ಸಹಕಾರ ಇದೆ ಮಾತನ್ನು ಹೇಳುತ್ತಾ, ಮತ್ತೊಮ್ಮೆ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಬಂದಂಥ ಎಲ್ಲರನ್ನು ಸ್ವಾಗತಿಸ್ತಾ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಅಪೇಕ್ಷೆ ಪಡ್ತೇನೆ. ಸನ್ಮಾನ್ಯ ರಮಾನಾಥ ರೈ ಅವರು ಎಷ್ಟು ವರ್ಷಗಳ ಕಾಲ ಈ ನಮ್ಮ ಜಿಲ್ಲೆಗೆ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ನಾನು ನನ್ನ ಆತ್ಮದಿಂದ ನಾನು ಹೇಳ್ತೇನೆ, ಈ ಒಂದು ರಮಾನಾಥರ ಹುಟ್ಟುಹಬ್ಬದ ಪ್ರಯುಕ್ತ ನನ್ನ ಕಣ್ಣು ದಾನವನ್ನು ರಮಾನಾಥರ ಹುಟ್ಟಿದ ವರ್ಷ ನಾನು ಮುಂದಿನ ದಿನಗಳಲ್ಲಿ ನನ್ನ ಕಣ್ಣನ್ನು ದಾನ ಮಾಡಲಿಕ್ಕೆ ಖಂಡಿತ ತಯಾರಿದ್ದೇನೆ. ಅದನ್ನು ಈ ವೇದಿಕೆ ಮುಖಾಂತರ ಅಂಗಾಂಗ ಯಾವಾಗಲೂ ಯಾರು ದಾನ ಮಾಡಿದರೆ ಅಂಥ ವ್ಯಕ್ತಿಗೆ ಮಾತ್ರ ಮಾಡೋದು. ಆದ್ದರಿಂದ ನಾನು ಈ ವೇದಿಕೆಯ ಮುಖಾಂತರ ನಾನು ಘೋಷಣೆ ಕೂಗ್ತೇನೆ, ನನ್ನ ಕಣ್ಣನ್ನು ನನ್ನ ಆತ್ಮ ಮುಗಿದ ನಂತರ ಇದನ್ನು ಯಾರಿಗಾದ್ರೂ, ಯಾಕಂದರೆ ಕಣ್ಣಿಲ್ಲದವನಿಗೆ ಅದರ ಶಕ್ತಿ ಗೊತ್ತಿರ್ತದೆ, ಕಣ್ಣಿದ್ದವನಿಗೆ ಅದರ ಗೊತ್ತಿರಲಿಲ್ಲ. ನನ್ನ ಮಗಳು ಗೌತಮಿ, ಯಾಕೆ ನಾನು ಇದನ್ನು ಹೇಳ್ತೇನೆ ಅಂದರೆ 1.5 ವರ್ಷ ಇರುವಾಗ ನನ್ನ ಮಗಳಿಗೆ ಕಣ್ಣಿನ ದೋಷ ಇತ್ತು. ಆ ದೋಷ ಆ ಭಗವಂತನ ಕೃಪೆಯಿಂದ ನಿವಾರಣೆ ಆಗಿದೆ. ಅದಕ್ಕೋಸ್ಕರ ನನ್ನ ಮಗಳ ಮತ್ತು ನನ್ನ ರಮಣಾತ್ರ ನನಗೆ ನನ್ನನ್ನು ಈ ಒಂದು ಮಟ್ಟಕ್ಕೆ ಏರಿಸಂತ ರಮಣಾತ್ರ ಅವರಿಗೆ ನನ್ನ ಈ ಕಣ್ಣನ್ನು ದಾನ ಮಾಡಲಿಕ್ಕೆ ನಾನು ತಯಾರಿ ಇದ್ದೇನೆ. ಇದನ್ನು ನಾನು ಯಾವುದೇ ಹಾಸ್ಪಿಟ್ಲಿಗೆ ಹೋಗಿ ನಾನು ರಿಜಿಸ್ಟ್ರೇಷನ್ ಮಾಡಿದ್ದೇನೆ. ನನ್ನ ಪತ್ನಿ ಶ್ರೀಮತಿ ಪಾರ್ವತಿ ಕೂಡ ಈಗಾಗಲೇ ಕಣ್ಣನ್ನು ದಾನ ಮಾಡಿದ್ದಾರೆ. ನಾನು ಕೂಡ ದಾನ ಮಾಡಿ ಸಂತೋಷದಿಂದ ದಾನ ಮಾಡಲಿಕ್ಕೆ ನಾನು ತಯಾರಿದ್ದೆ ಅಂತ ಹೇಳೋ ಮಾತನ್ನು ಹೇಳುತ್ತಾ, ಬಂದಂಥ ಎಲ್ಲ ನಮ್ಮ ಬ್ಲಾಕಿನ ಎಲ್ಲ ಸರ್ವ ಸದಸ್ಯರಿಗೂ ಒಂದೇ ಮಾತಲ್ಲಿ, ಯಾರಾದರೂ ದಯವಿಟ್ಟು ಹೆಸರು ಬಿಟ್ಟು ಹೋದರೆ ಕ್ಷಮಿಸಬೇಕು. ಯಾಕಂದರೆ ಈ ಒಂದು ಕಾರ್ಯಕ್ರಮ ಯಶಸ್ಸು ಆಗಬೇಕಾದ್ರೆ ನಿಮ್ಮಂಥ ಎಲ್ಲ ಬಂಧು ಭಗಿನಿಯರು ಬಂದರೆ ಮಾತ್ರ ಈ ಕಾರ್ಯಕ್ರಮ ಯಶಸ್ಸಾಗಲಿಕ್ಕೆ ಸಾಧ್ಯ ಉಂಟು. ಆದ್ದರಿಂದ ಮತ್ತೊಮ್ಮೆ ಮಗದೊಮ್ಮೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ನಾನು ಒಂದೇ ಮಾತಲ್ಲಿ ಸ್ವಾಗತಿಸ್ತಾ ನನ್ನ ಸ್ವಾಗತ ಮಾಸ್ಟರ್ ಮುಂದೆ ಜೈ ಹಿಂದ್, ಜೈ ಕಾಂಗ್ರೆಸ್. ವಂದನೆಗಳು. ಬಂದಿರುವಂಥ ಎಲ್ಲ ಅತಿಥಿಗಳನ್ನು ಸ್ವಾಗತಿಸುವುದರೊಂದಿಗೆ ತನ್ನ ಜೀವಾಂತ್ಯದ ಬಳಿಕ ತನ್ನ ಕಣ್ಣನ್ನು ದಾನ ಮಾಡುವಂಥ ನಿರ್ಧಾರವನ್ನು ನೀಡಿದಂಥ ಬೇಬಿ ಕುಂದರ್ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತೆ. ಇದೀಗ ಶ್ರೀ ಬಿ ರಮನಾಥ್ ರೈ ಅವರ 71ನೇ ವರ್ಷದ ಹುಟ್ಟು ಹಬ್ಬದ ಅಂಗವಾಗಿ ದೀಪ ಪ್ರಜ್ವಲನೆ ನಮ್ಮ ಕಾವಳಕಟ್ಟೆ ಶ್ರೀ ಕೊಡಮಣಿತಾಯ ದೈವಸ್ಥಾನದ ತಂತ್ರಿಗಳೂ ಆಗಿರುವಂಥ ಶ್ರೀ ಗಣಪತಿ ಮುಚ್ಚಿನ್ನಾಯ, ಅಲ್ಲಿಪಾದ ಚರ್ಚಿನ ಧರ್ಮಗುರುಗಳೂ ಆಗಿರುವಂಥ ವಂದನೀಯ ಫೆಡ್ರಿಕ್ ಮೊಂತೇರು, ಅದೇ ರೀತಿ ಆಲ್ ಅಜಾರಿ ಮಿತ್ತಬೈಲ್ BC ರೋಡ್ ಇದರ ಜನಾಬ್ ಇರ್ಷಾದ್ ಹುಸೇನ್ ದಾರಿಮಿ ಇವರ ಒಂದಿಗೆ ಶ್ರೀ ಬಿ ರಮನಾಥ್ ರೈ ಅವರು ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳ ಸೇರುವಿಕೆಯಲ್ಲಿ ಈ ಉದ್ಘಾಟನೆ ನಡೆಯುತ್ತಾ ಇದೆ. ಇದೀಗ ಉದ್ಘಾಟನೆಯನ್ನ ಮಾಡಿದಂಥ BC ರೋಡಿನ ಆಲ್ ಅಜಾರಿ ಮಿತ್ತಬೈಲ್ ಜನಾಬ್ ಇರ್ಷಾದ್ ಹುಸೇನ್ ದಾರಿಮಿ ತಮ್ಮಿಂದ ಮಾತಿಗೆ ಅವಕಾಶವನ್ನ ನೀಡ್ತಾ ಇದ್ದೇವೆ. ಈ ಹೊತ್ತಲ್ಲಿ ബിസ്മില്ലാ അൽഹംദുലില്ലാ വസ്സലാത്തു വസ്സലാമു അലാ അഷ്റഫിൽ മുർസലീൻ. ഏറ്റവും ആദരവും പ്രിയം നിറഞ്ഞ ബഹുമാനപ്പെട്ട റമനാഥ് റൈ അവരുടെ 71ാമത്തെ വാർഷികത്തോടനുബന്ധിച്ച് നടത്തപ്പെടുന്ന ഈ മഹത്തായ സംരംഭത്തിൽ ഒരുമിച്ച് കൂടാൻ കഴിഞ്ഞതിൽ അള്ളാഹുവിനെ സ്തുതിക്കുകയാണ്.
റമനത്തയെ പറ്റി സുദീർഘമായി എല്ലാം അറിയുന്ന ആൾക്കാരാണ്. ഇതിനാൽ എൻ്റെ ബാപ്പ ബഹുമാനപ്പെട്ട മിത്തബേൽ ഉസ്താദ് ബഹുമാനപ്പെട്ടവരോട് എപ്പോഴും ആശീർവാദത്തിന് വേണ്ടി എത്തപ്പെടുന്ന ഒരു മഹാ വ്യക്തിത്വമാണ് ബഹുമാനപ്പെട്ട റമനത്രയ്. നാടിനും നാട്ടുകാർക്കും ഉപകാരവും വളരെയേറെ ഉപകാരം ചെയ്തുകൊണ്ട് രംഗത്തിറങ്ങിയ ആ മഹാവ്യക്തിത്വത്തിന് ആയുസ്സിന് വേണ്ടി പ്രാർത്ഥിക്കുകയാണ്. ഇനിയും ഇങ്ങനെയുള്ള സേവനങ്ങൾ ഹിന്ദു ക്രിസ്ത്യൻ മുസ്ലിം അന്യ എല്ലാവർക്കും നല്ലതുപോലെ ഉപകാരം ചെയ്യുന്ന ഒരു മഹാവ്യക്തിത്വം നമ്മുടെ ഈ അറിവിൽ ഞാൻ അറിഞ്ഞവിടത്തോളം റമനത്തറയെ പോലത്തെ ഒരാളെ ഞാൻ കണ്ടിട്ടില്ല എന്ന് തന്നെ ഞാൻ പറയാൻ സാധിക്കും. ബഹുമാനപ്പെട്ടവർ അത്രയേറെ മനുഷ്യന്മാരുടെ മനസ്സിൻ്റെ കവർണത്തെ ഒരു രാജാവ് തന്നെ എന്ന് പറയാം. അള്ളാഹു ആയുസ്സുള്ള അഭിവൃദ്ധി നൽകി അനുഗ്രഹിക്കട്ടുമാറാകട്ടെ എന്നുള്ള പ്രാർത്ഥനയോടുകൂടെ ആശംസകൾ നേർന്നുകൊണ്ട് അഭിനന്ദനം നേർന്നുകൊണ്ട് ഞാൻ അവസാനിപ്പിക്കുന്നു. എല്ലാവർക്കും വന്ദനങ്ങൾ. അസ്സലാമു അലൈക്കും വറഹ്മത്തുള്ളാഹി. ಕಾರ್ಯಕ್ರಮಕ್ಕೆ ಶುಭ ಹಾರೈಕೆಯೊಂದಿಗೆ ಶ್ರೀ ಬಿ ರಮನಾಥ್ ರೈ ಅವರಿಗೆ ಅಭಿನಂದನೆಯನ್ನ ತಿಳಿಸಿದಂತೆ ಇಂದಿನ ಉದ್ಘಾಟಕರು ಬಿಸಿ ರೋಡಿನ ಆಲ್ ಅಜಾರಿ ಮಿತ್ತಬೈಲ್ನ ಜನಾಬ್ ಇರ್ಷಾದ್ ಹುಸೇನ್ ದಾರಿಮಿ ಇವರಿಗೆ ವಂದನೆಗಳನ್ನು ತಿಳಿಸುತ್ತಾ ಬೇರೆ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಸಂಘಟನೆಯಲ್ಲಿ ಪಾಲು ಪಡೆಯಲಿಕ್ಕೆ ಇರುವುದರಿಂದ ಅವರನ್ನು ನಾವು ಬೀಳ್ಕೊಡ್ತಾ ಇದ್ದೇವೆ. ಪ್ರೀತಿಯಿಂದ ಬಂದಂಥ ನಿಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಜನಾಬ್ ಇರ್ಷಾದ್ ಹುಸೇನ್ ದಾರಿಮಿ ಇವರಿಗೆ. ಈ ಸಂದರ್ಭದಲ್ಲಿ ಶ್ರೀ ಬಿ ರಮನಾಥ್ ರೈ ಅವರು ಒಂದೆರಡು ಮಾತನ್ನು ಆಡಲಿಕ್ಕಿದ್ದಾರೆ. ನಮ್ಮನ್ನು ಉದ್ದೇಶಿಸಿ. ಇವತ್ತು ಈ ಒಂದು ರಕ್ತದಾನ ಶಿಬಿರ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಬಂಟ್ವಾಳ ಯುವಕ ಕಾಂಗ್ರೆಸ್, ಬಂಟ್ವಾಳ ಅಲ್ಪಸಂಖ್ಯಾತ ಘಟಕ, ಬ್ಲಾಕ್ ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್ ಎಲ್ಲರೂ ಒಟ್ಟು ಸೇರಿಕೊಂಡು ಒಂದು ರಕ್ತದಾನ ಶಿಬಿರ ಹಾಗೆಯೇ ಕಣ್ಣಿನ ಶಿಬಿರವನ್ನು ವ್ಯವಸ್ಥೆ ಮಾಡಿದ್ದಾರೆ. ಈ ಒಂದು ಮುಖ್ಯವಾಗಿ ಇದರ ಬೆನ್ನ ಹಿಂದೆ ಇರತಕ್ಕಂಥ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದಂಥ ಬೇಬಿ ಕುಂದರ್ ಇರ್ಬೋದು, ಸುದೀಪ್ ಕುಮಾರ್ ಶೆಟ್ಟಿ ಇರ್ಬೋದು, ಹಾಗೆಯೇ ನಾವು ಯುವಕ ಕಾಂಗ್ರೆಸ್ಸಿಗೆ ಉಸ್ತುವಾರಿಯನ್ನು ಮಾಡಿರ್ತಕ್ಕಂಥ ಪದ್ಮಶೇಖರ್ ಅವರು ಇರ್ಬೋದು, ಎಲ್ಲ ನನ್ನ ಪ್ರೀತಿಯ ಕಾರ್ಯಕರ್ತರು ಅವರವರು ಜವಾಬ್ದಾರಿ ವಹಿಸಿಕೊಂಡು ಸುಂದರವಾದ ಕಾರ್ಯಕ್ರಮವನ್ನು ಇವತ್ತು ನಡೆಸಿದ್ದಾರೆ. ಮೊಟ್ಟ ಮೊದಲು ಅವರಿಗೆ ನಾನು ಪ್ರೀತಿಯ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ನಮ್ಮ ಮುಚ್ಚಿನಾಯರು ನನಗೆ ಭಾಳ ಆತ್ಮೀಯರು. ಬಹುಶಃ ಎಷ್ಟೋ ವರ್ಷಗಳಿಂದ ನಮ್ಮ ಒಂದು ಸಂಬಂಧ ಇವತ್ತಿನವರೆಗೆ ಇದೆ. ಅದು ದೇವರ ಆಶೀರ್ವಾದ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಧರ್ಮಗುರುಗಳು, ಅಲ್ಲಿಪಾದೆಯ ಧರ್ಮಗುರುಗಳು, ಅವರು ಬೇರೆ ಬೇರೆ ಕಡೆ ಇದ್ದಾಗ ಅವರು ತುಂಬ ಆತ್ಮೀಯರಾಗಿ ನನ್ನ ಕುಟುಂಬದ ಒಂದು ಸದಸ್ಯ ರೀತಿಯಲ್ಲಿ ನನಗೆ ಜೊತೆಯಲ್ಲಿರ್ತಕ್ಕಂಥ ಫಾದರ್ ಅವರು. ಇವತ್ತು ಫಾದರ್ ಅಂತ ಕರೆಯೋದಲ್ಲ, ಅವರು ವ್ಯಕ್ತಿಯಿಂದ ನಾನು ಈ ಕಾರ್ಯಕ್ರಮದ ಕರೀತಾ ಇದ್ದೇನೆ ಅನ್ನುವಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ. ಮಿತ್ತಬೈಲ್ ಉಸ್ತಾದ್ ಜಬ್ಬಾರ್ ಉಸ್ತಾದ್ ಅಂತ ಇದ್ದರು. ಅವರೊಬ್ಬ ಆಧ್ಯಾತ್ಮಿಕ ಇಸ್ಲಾಮು ಸಮಾಜದ ಒಬ್ಬ ಆಧ್ಯಾತ್ಮಿಕ ಮುಖಂಡ. ಬಹುಶಃ ಒಂದು ಸಾಮಾನ್ಯದಿಂದ ಸಾಮಾನ್ಯವಾದ ವ್ಯಕ್ತಿ. ಒಂದು ಸರಿ ಅವರು ಆಸ್ಪತ್ರೆಯಲ್ಲಿದ್ದರು, SS ಹಾಸ್ಪಿಟಲ್ಲಿದ್ದರು. ನಾನು ಅವ್ರು ನೋಡಲಿಕ್ಕೆ ಹೋಗಿದ್ದೆ. ಆವಾಗ SS ಹೋಟ್ಲ ಇವರು ಡಾಕ್ಟ್ರ್ ಹೇಳ್ತಾರೆ, 6 ಜನ ಮಾರ್ಯಾರೆ, ಇನಿ ಏತೋ ಸಾವಿರಾರು ಜನ ಬರ್ತಾರೆ ತುಯರೆಯನ್ನು. ಸಾಮಾನ್ಯ ಜನ. ಅವರು ತೀರಿಕೊಂಡಾಗ ಪೊಲೀಸರು ಗೊತ್ತಿಲ್ಲ ಇಷ್ಟು ಜನ ಸೇರ್ತಾರೆ ಅಂತ. ಅವ್ರು ತೀರಿಕೊಂಡಾಗ ನಮ್ಮ ಬೀಸ್ ರೋಡ್ನಲ್ಲಿ ಲಕ್ಷಕ್ಕೆ ಹತ್ತಿರ ಜನ. ಆವಾಗ ಪೊಲೀಸರಿಗೆ ಗೊತ್ತು ಇವರು ಇಂಥ ಒಂದು ಜನ ನಮ್ಮ ಊರಲ್ಲಿ ಇದ್ದರು. ಅಲ್ಲಿವರೆಗೆ ಅವರು ಯಾರಂತೂ ಗೊತ್ತಿರಲಿಲ್ಲ. ಉಸ್ತಾದರ ಮಗ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಬಹುಶಃ ಇವತ್ತು ದಾರಿಮಿಯವರನ್ನು ಅವರು ಕೂಡ ಇದು ನಮಗೆ ಆಶೀರ್ವಾದ ಮಾಡಿದ್ದಾರೆ. ರಕ್ಷಿತ್ ಸುವರ್ಣರವರು
ನಮ್ಮ ಉಸ್ತುವಾರಿಗಳು ಹರಿಪ್ರಸಾದ್ ಅವರ ಅಣ್ಣನ ಮಗ ಶಿವರಾಮ್ ಅಂತೇಳಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದರು. ಅವರ ಕುಟುಂಬದವರು ಕೂಡ ನನಗೆ ಭಾಳಷ್ಟು ಬೇಕಾದವರು. ನನಗೆ ರಕ್ಷಿಸರಾವ್ ಶಿವರಾಮ್ ಅವರು ಸ್ವಲ್ಪ ಇತ್ತೀಚೆಗೆ ಯುವಕರವರು ನಮಗೆ ಇತ್ತೀಚೆಗೆ ಜಾಸ್ತಿ ಪರಿಚಯ ಆದ ಅವರ ಗುಣಧರ್ಮದ ಬಗ್ಗೆ ನನಗೆ ಸಂತೋಷ ಇದೆ ಅಂತ ಹೇಳುವಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಳಸ್ತಾ ಇದ್ದೆ. ಮತ್ತು ನಮ್ಮವರ ವೇದಿಕೆಯಲ್ಲಿದ್ದಾರೆ, ಯಾರನ್ನು ನಾನು ಹೆಸರು ಹೇಳಿ ಕರೀಲಿಕ್ಕೆ, ಅವರೇ ಸಂಘಟಕರು, ಇವತ್ತಿನ ಈ ಕಾರ್ಯಕ್ರಮದ ಎಲ್ಲ ಪ್ರಮುಖರು ಅವರು ವೇದಿಕೆಯಲ್ಲಿದ್ದಾರೆ. ನನಗೆ ತುರ್ತಾಗಿ ನನ್ನ ಜೊತೆ ನಡೆದುಕೊಂಡು ನನ್ನ ಜೊತೆ ಪಕ್ಷದಲ್ಲಿ ನನ್ನ ಜೊತೆ ಇದ್ದಂಥ ವ್ಯಕ್ತಿ ತೀರಿಕೊಂಡಿದ್ದಾರೆ. ಅದು 12 ಗಂಟೆಗೆ ಅವರು ತೆಗೀತೇನೆ ಅಂತೇಳಿ ನನಗೆ ಹೇಳಿದ್ದು. ನಾನು ನಮ್ಮ ಜೊತೆ ಇದ್ದು ಇನ್ನು ಅವರನ್ನು ನಾವು ಮತ್ತೆ ಕಾಣಲಿಕ್ಕೆ ಆಗೋದಿಲ್ಲ, ಅವರ ಮುಖವನ್ನು. ಅದಕ್ಕಾಗಿ ನಾನು ಬೇಬಿ ಕುಂದರ್ರೆ ಒತ್ತಡ ಮಾಡಿದೆ, ಅನ್ಯಥಾ ತಾವು ಭಾವಿಸಬಾರ್ದು. ಒಬ್ಬ ನಮ್ಮ ಜೊತೆ ಇದ್ದವನು ತೀರಿಕೊಂಡ ಅಂತ ಹೇಳಿದರೆ ಅವನ ಕಡೆಯ ಪಯಣದಲ್ಲಿ ನಾವು ಹೋದರೆ ಅದಕ್ಕೆ ದೇವರ ಆಶೀರ್ವಾದ ಇದೆ ಅನ್ನುವಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿಕೊಂಡು ನನ್ನನ್ನು ಕ್ಷಮಿಸಬೇಕು. ನಾನು ಕಾರ್ಯಕ್ರಮದಲ್ಲಿ ಮುಂದೆ ಹೋಗಲಿಕ್ಕೆ ನೀವು ಎಲ್ಲರೂ ಅನುವು ಮಾಡಿಕೊಡಬೇಕು ಅಂತೇಳಿ ತಮ್ಮಲ್ಲಿ ನನ್ನ ಪ್ರೀತಿಪೂರ್ವಕವಾದ ವಿನಂತಿ. ಇವತ್ತು ಬಹುಶಃ ಒಳ್ಳೆಯ ಒಂದು ರಕ್ತದಾನ ಶಿಬಿರ ಕನ್ನಡ ಕೊಡುವಂಥ ಕಾರ್ಯಕ್ರಮವನ್ನು ಜನ ಮೆಚ್ಚುವ ರೀತಿಯಲ್ಲಿ ನೀವೆಲ್ಲ ಮಾಡಿದ್ದೀರಿ. ಸುಮಾರು ಕಾರ್ಯಕ್ರಮಗಳು ನನ್ನ ಕ್ಷೇತ್ರದಲ್ಲಿ ಆಯಿತು. ರಮನಾಥರಿಗೆ ಯಾವುದೇ ಬರ್ಡನ್ ಕೊಡಲಿಲ್ಲ ನೀವು. ಬಹುಶಃ ಅವರವರೇ ಅವರ ಶಕ್ತಿಯನ್ನು ಉಪಯೋಗ ಮಾಡಿಕೊಂಡು ಕಂಬಳ ಇರ್ಬೋದು, ಆಟಿಡುಜಿ ಕೂಟ ಇರ್ಬೋದು, ಅಥವಾ ನಮ್ಮ ಗಣೇಶೋತ್ಸವ ಇರ್ಬೋದು, ಯಾವುದೇ ಕಾರ್ಯಕ್ರಮಗಳು ನನಗೆ ತಲೆನೋವಿಲ್ಲ, ನಮಗೆ ಹೆಸರು ಮಾತ್ರ. ಅಂಥ ಕೆಲಸಗಳನ್ನು ಅಲ್ಲಿ ಸಂಬಂಧಪಟ್ಟವರು ಮಾಡಿ ಯಶಸ್ವಿ ಮಾಡಿದ್ದಾರೆ. ಅದು ಕೂಡ ನಾನು ಖಂಡಿತವಾಗಿ ಮರೆಯಲಾಗತ್ತ ಸಂದರ್ಭ ಅಂತ. 71ನೇ ವರ್ಷದ ಹುಟ್ಟು ಹಬ್ಬ ಬಹುಶಃ ಕೆಲವರು ವಯಸ್ಸಾಯಿತು ಅಂತ ಹೇಳ್ಬೋದು. ಇವತ್ತು ವಿದೇಶದಲ್ಲಿ ನನಗೆ ವಿವೇಕ ರೈಗಳೊಂದು ಭಾಷಣ ಮಾಡಿದ್ರು ಬೆಳ್ತಂಗಡಿಯಲ್ಲಿ. ಅಮೇರಿಕಾ ಮತ್ತು ಯುರೋಪ್ ದೇಶದಲ್ಲಿ 71 ವರ್ಷದಲ್ಲಿ ಪ್ರಾಯ ಶುರುವಾಗುತ್ತಂತೆ. ಅಲ್ಲಿ ನಮ್ಮಲ್ಲಿ ಅದು ವಯಸ್ಸಾದ ಕಾಲ ಅಂತ ಹೇಳ್ತಾರೆ. ಆದರೆ ಆವಾಗ ಭಾಷಣ ಕೇಳಿ ನನಗೆ ಸಂತೋಷ ಆಯಿತು. ಆದರೆ ಇವತ್ತು ಕೆಲವು ಜನ ಹೇಳ್ಬೋದು ಅದು ಮುಖ್ಯ ಅಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾವು ಯಾವುದನ್ನು ಹೇಳೋದಿಲ್ಲ. ನಾನು ವಿದ್ಯಾರ್ಥಿಸೆಯಲ್ಲಿ ನಾನು ಒಂದು ಸಾಮಾಜಿಕ ಬದುಕಿಗೆ ಪ್ರವೇಶ ಮಾಡಿದವನು. ಸಹಕಾರಿ ಕ್ಷೇತ್ರದಲ್ಲಿ ಕೂಡ ಕೆಲಸ ಮಾಡ್ತಾ ಅವಕಾಶವನ್ನು ನನ್ನ ಬಂಧುಗಳನ್ನ, ನಾನು ಬರೀ ಪ್ರಥಮವಾಗಿ ಓಟಿಗೆ ನಿಲ್ಲುವುದಕ್ಕಿಂತ ಮೊದಲು ಕೂಡ ನಾನು ಸಹಕಾರಿ ಕ್ಷೇತ್ರದಲ್ಲಿ 6 ವರ್ಷ ಕಾಲ ಒಂದು ಸಂಘಟನೆಯ ಅಧ್ಯಕ್ಷನಾಗಿ ಮತ್ತೆ ಮುಂದಕ್ಕೆ ನನಗೆ ಅವಕಾಶ ಬಂದಾಗ ನೀವು ಅನೇಕ ಸಾರಿ ನಮ್ಮನ್ನು ಗೆಲ್ಲಿಸ್ತವ್ರು ಈ ಕ್ಷೇತ್ರ ಜನ. ಒಂದು ಸಾರಿ ನಾನು ಒಬ್ಬನೇ ಗೆದ್ದಿದ್ದೆ, ಈ ಜಿಲ್ಲೆಯಲ್ಲಿ ಒಬ್ಬನೇ ಗೆದ್ದಿದ್ದೆ. ಪ್ರತಿಕೂಲ ವಾತಾವರಣ ಇದ್ದಾಗಲೂ ನನ್ನ ಗೆಲ್ಲಿಸ್ತಾನೆ ಜನ. ಆದ್ದರಿಂದ ಜನ್ಮಾಂತರ ಕಾಲದಲ್ಲಿ ನಿಮ್ಮ ಸಹಕಾರವನ್ನು ನಾನು ಯಾವತ್ತು ಮರೀಲಿಕ್ಕಿಲ್ಲ. ಜನ್ಮಾಂತರ ಕಲೆ ಮರೆಯುವಂಥ ವಿಚಾರ ಅಲ್ಲ ಅನ್ನುವಂಥ ಮಾತನ್ನು ಈ ಹುಟ್ಟುಹಬ್ಬದ ಹಬ್ಬದ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಒಂದು ವಿಚಾರ ಇವತ್ತು ನಾನು ಮಾತಾಡ್ತಿದ್ದೆ, ನಾವು ಯಾವುದೇ ಪಕ್ಷದಲ್ಲಿ ನಾವು ಗುರುತಿಸ್ಕೊಂಡಾಗ ನಮಗೆ ಅಧಿಕಾರಕ್ಕಾಗಿ ಇನ್ನೊಬ್ಬರ ಜೊತೆ ಹೋಗ್ತಕ್ಕಂಥ ಜಾಯಮಾನ ಅದು ಯಾವ ಪಕ್ಷಕ್ಕೂ ಶೋಭೆ ತರುವಂಥದ್ದಲ್ಲ. ಇವತ್ತು ಪ್ರಜಾವಾಣಿಗಳೊಂದು ಆರ್ಟಿಕಲ್ ಬಂದಿದೆ, ಅದು ಪಕ್ಷಾಂತರ ಮಾಡೋದಲ್ಲ, ಅವ್ರನ್ನ ಖರೀದಿ ಮಾಡೋದಲ್ಲ, ಅವ್ರು ಕಳ್ಳತನ ಮಾಡುವುದು ಅಂತೇಳಿ ಒಂದು ಆರ್ಟಿಕಲ್ ಬಂದಿದೆ. ರಾಜೀವ್ ಗಾಂಧಿಯವರು ಪಕ್ಷಾಂತರ ನಿಷೇಧ ಕಾಯ್ದೆ ಅಂತಂದರು. ಪಕ್ಷಾಂತರ ಆಗಬಾರ್ದು ಒಂದು ಪಕ್ಷದಲ್ಲಿ ಗೆದ್ದವರು ಅಂತೇಳಿ. ಆದರೆ ಕೆಲವು ಜನ ಬೇರೆ ಬೇರೆ ಆಮಿಷಗಳಿಂದ ಅವರು ಹೋಗ್ತಾರೆ. ಅವರು ಅದು ಸರಿಯಲ್ಲ. ಯಾವುದೇ ಪಕ್ಷ ಇರ್ಬೋದು, ನನ್ನದಿರ್ಬೋದು, ಇನ್ನೊಬ್ಬಂದಿರ್ಬೋದು, ಅವ್ರು ಯಾವುದೇ ಪಕ್ಷದಲ್ಲಿ ಇದ್ದುಕೊಂಡು ಅಲ್ಲಿ ಅಧಿಕಾರವನ್ನು ಪಡ್ಕೊಂಡು ಅವರು ಹೋಗುವಂಥದ್ದು. ಆ ಒಂದು ಮಾತನ್ನು ನಾನು ಹೇಳ್ತೀನಿ, ನಾನು ಯಾವುದೊಂದು ರಾಜಕೀಯ ಪಕ್ಷದಲ್ಲಿ ಇದ್ದೇನೆ, ನಾವು ಸಾಯುವ ಕಾಲದವರೆಗೆ ಅದೇ ಪಕ್ಷದ ಸಾಯ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾ, ಬಹುಶಃ ಈ ಕಾರ್ಯಕ್ರಮ ನನಗೆ ಭಾಳ ಸಂತೋಷ ತಂದಿದೆ, ಖುಷಿ ತಂದಿದೆ ಅನ್ನುವಂಥ ಮಾತನ್ನು ಹೇಳಿ ನನ್ನ 2 ಮಾತನ್ನು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಏರುವುದು ವಯಸ್ಸು, ಉಲ್ಲಾಸಕ್ಕೆ ಹೊಸ ಬೆಸುಗೆ, ನಿಮ್ಮಿಂದ ಬದುಕಿದವ ನಾನು ಎನ್ನುವ ನಿಮ್ಮ ಕನಸುಗಳು ಈಡೇರಲಿ ಎನ್ನುವಂಥ ಮಾತಿನೊಂದಿಗೆ ಈ ಕ್ಷಣದಲ್ಲಿ ನಮ್ಮ
ಇಂದಿನ ಸಮಾರಂಭದಲ್ಲಿ ಆಶೀರ್ವಚನ ನೀಡಲಿರುವಂತಹ ನಮ್ಮ ಅತಿಥಿಗಳು ನಮ್ಮ ಜೊತೆಯಲ್ಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಶ್ರೀ ಬಿ ರಮನಾಥ್ ರೈ ಅವರ ಹುಟ್ಟುಹಬ್ಬವನ್ನು ಆಚರಿಸಲಿಕ್ಕಿದ್ದೇವೆ. ಅದಕ್ಕಿಂತ ಮೊದಲು ಆಶೀರ್ವಚನವನ್ನ ನೀಡಲಿಕ್ಕಿದ್ದಾರೆ ನಮ್ಮ ಕವಳ್ಕಟ್ಟೆ ಶ್ರೀ ಕೊಡಮಣಿತಾಯ ದೈವಸ್ಥಾನದ ತಂತ್ರಿಗಳು ಆಗಿರುವಂತಹ ಶ್ರೀ ಗಣಪತಿ ಮುಚ್ಚಿನ್ನಯ್ಯ ಅವರೆಲ್ಲರ ಆಶೀರ್ವಾದದ ನಂತರ ಶ್ರೀ ಬಿ ರಮನಾಥ್ ರೈ ಅವರ ಹುಟ್ಟುಹಬ್ಬವನ್ನ ಆಚರಿಸುತ್ತೇವೆ. ಶ್ರೀ ಗಣಪತಿ ಮುಚ್ಚಿನ್ನಯ್ಯ ಇವರ ಆಶೀರ್ವಾದ ಈ ಸಂದರ್ಭದಲ್ಲಿ. ಈ ದಿನ ನಮ್ಮ ಆತ್ಮೀಯರು ಜನಪ್ರಿಯ ನಾಯಕರಾದ ಶ್ರೀ ಬಿ ರಮನಾಥ್ ರೈ ಅವರ 71ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇಲ್ಲಿ ರಕ್ತದಾನ ಶಿಬಿರ ಮತ್ತು ಕಣ್ಣಿನ ಪರೀಕ್ಷೆ ಉಚಿತ ಕನ್ನಡಕ ವಿತರಣಾ ಕಾರ್ಯಕ್ರಮದಲ್ಲಿ ಸಭೆಯ ಅಲ್ಲಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳು, ಅದೇ ರೀತಿ ಸಭೆ ಮುಂದೆ ಇರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ, ಬಂಧು ಬಾಂಧವರೇ, ಪತ್ರಿಕಾ ಮಾಧ್ಯಮದವರೇ, ದೃಶ್ಯ ಮಾಧ್ಯಮದವರೇ, ಶ್ರೀ ಬಿ ರಮನಾಥ್ ರೈ ಅವರೇ, ಈಗ ತಾನೇ ರಮನಾಥ್ ರೈಗಳು ಹೇಳಿದರು ನಮ್ಮಲ್ಲಿ 70 ವರ್ಷ ದಾಟಿದ ನಂತರ ಮುದಿತನ ಅಂತೇಳಿ, ಫಾರಿನಲ್ಲಿ ಅದು ಯೌವನ ಅಂತ ಹೇಳಿದ್ರು ಅಂತ ಹೇಳಿ ಈಗ ತಾನೇ ಹೇಳಿದರು. ನಾನು ಆಲೋಚನೆ ಮಾಡಿಕೊಂಡಿದ್ದೆ, ನಮ್ಮ ಶಾಸ್ತ್ರದಲ್ಲಿ ಕೂಡ 70 ವರ್ಷ ದಾಟಿದ ನಂತರ ಅವನ ಯೌವನ ಬರುದಂತೆ. ಯಾಕೆಂದರೆ ಅಷ್ಟು ವರ್ಷದ ಅನುಭವ ಪುನಃ ನಾನು ಸಮಾಜಕ್ಕೆ ನಾನೇನು ಮಾಡಬೇಕಾ ಅದನ್ನು ಮಾಡುವಂಥ ಒಂದು ಸಾಧನ ಶರೀರವಾಗಿ ನಮ್ಮನ್ನು ಉತ್ಸಾಹದಿಂದ ಕೊಂಡೋಗ್ತದೆ ಅಂತೇಳಿ ನಮ್ಮ ಧರ್ಮಶಾಸ್ತ್ರ ಹೇಳ್ತಿದೆ. ಇಲ್ಲೆಲ್ಲ ಹೇಳುವಂಥದ್ದು ಹೇಗೆ ಅಂತ ಹೇಳಿದರೆ 60 ವರ್ಷ ಆದ ನಂತರ ಮುಂದಿತನ ಬಂದು ಅಂತೇಳಿ. ಆದರೂ ಕೂಡ ನಾವು ಸಾಧನೆ ಮಾಡುವಂಥದ್ದು 70 ವರ್ಷದ ನಂತರ ಅಂತೇಳಿ, ಯಾಕೆ ನಮಗೆ ಅಷ್ಟು ಅನುಭವ ಇರ್ತದೆ. ಈ ಶರೀರವೇ ಸಾಧನಾ ಶರೀರ ಅಂತ ಹೇಳಿದ್ದಾರೆ. ನಾವು ಸುಮ್ಮನೆ ಜೀವನದಲ್ಲಿ ಲೌಕಿಕ ಸುಖವನ್ನು ಪಡೆಯುವುದು, ಆನಂತರ ನಮ್ಮ ಹೆಂಡತಿ ಮಕ್ಕಳಿಗೆ ಏನಾದರೂ ವ್ಯವಸ್ಥೆ ಮಾಡಿಕೊಂಡು ಹೋಗೋದು, ಇದು ನಮ್ಮ ಶಾಸ್ತ್ರದಲ್ಲಿ ಇಲ್ಲ. ಇದು ಕೂಡ ಬೇಕು, ಗೃಹಸ್ಥಾಶ್ರಮದಲ್ಲಿ ಇರುವಂಥ ಒಂದು ವ್ಯವಸ್ಥೆ. ಆದರೆ ಶಾಸ್ತ್ರ ಏನು ಹೇಳ್ತೇವೆ ಅಂತ ಹೇಳಿದರೆ ನಾವು ಸಾಧನಾ ಶರೀರ ಅಂತೇಳಿ. ನಾವು ಹುಟ್ಟಿದ್ದೇ ಸಾಧನೆ ಮಾಡಲಿಕ್ಕೋಸ್ಕರ. ಸಾಧನೆ ಅಂದರೆ ಮೋಕ್ಷ ಸಾಧನೆ, ಮೋಕ್ಷಕ್ಕೆ ಹೋಗುವಂಥ ಸಾಧನೆ. ಅದು ಹೇಗೆ ಅಂತ ಹೇಳಿದರೆ ನಾವೆಲ್ಲ ಪುಣ್ಯಕರ್ಮಗಳನ್ನು ಮಾಡಬೇಕು. ಲೌಕಿಕ ಜೀವನದಲ್ಲಿ ಇದ್ದುಕೊಂಡು ಪುಣ್ಯಕರ್ಮಗಳನ್ನು ಯಾರು ಮಾಡ್ತಾರೋ ಅವು ಮಾತ್ರ ಮೋಕ್ಷಕ್ಕೆ ಹೋಗಲು ಸಾಧ್ಯ ಅಂತ ಹೇಳಿದ್ದಾರೆ. ಅದರಲ್ಲಿ ನಮ್ಮ ಶ್ರೀ ಬಿ ರಮನಾಥ್ ರೈ ಅವರು ಇನ್ನೂ ಯೌವನ ಆಗುವಂಥ ಒಂದು ಸಮಯ. 70 ವರ್ಷ ದಾಟಿದೆ, ಈಗ 71ನೇ ವರ್ಷ. ಇಡೀ ಕರ್ನಾಟಕ ರಾಜ್ಯದ ಮಾಜಿ ಮಂತ್ರಿಗಳಾಗಿ ನಮ್ಮ ಜನಪ್ರಿಯ, ಇಲ್ಲಿ ಕೂಡ ವಿಧಾನಸಭಾ ಕ್ಷೇತ್ರದಲ್ಲಿ 6 ಸಲ ಜಯಗೊಂಡು ರಮನಾಥ್ ರೈಗಳು ಅಂತ ಹೇಳಿದ್ರೆ ಹೆಸರು ಗೊತ್ತಿರೋದು ಯಾರಿಲ್ಲ ನನ್ನ ಅಭಿಪ್ರಾಯದಲ್ಲಿ. ನಮ್ಮ ದಕ್ಷಿಣ ಜಿಲ್ಲೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಜನಪ್ರಿಯವಾಗಿದ್ದಂತಹ ಏನೋ ಒಂದು ಭ್ರಷ್ಟಾಚಾರ ಅಥವಾ ಏನೋ ಒಂದು ಕಪ್ಪು ಚಿಕ್ಕಿಲ್ಲದಂತಹ ವ್ಯಕ್ತಿ ಅಂತ ಹೇಳಿದರೆ ರಾಜಕೀಯದಲ್ಲಿ ಶ್ರೀ ಬಿ ರಮನಾಥ್ ರೈ ಅವರು. ಅವರಿಗೆ ಸರ್ಕಾರದ ಎಲ್ಲ ವ್ಯವಸ್ಥೆಗಳು, ಏನೆಲ್ಲ ಕಾನೂನುಗಳು, ಏನೆಲ್ಲ ಜನರಿಗೆ ಸೌಲಭ್ಯಗಳು ಸಿಗ್ತದೆ ಅಂತೇಳಿ ಎಲ್ಲ ಇಲಾಖೆಗಳಿದ್ದು ಗೊತ್ತುಂಟು ಅವರಿಗೆ. ನನ್ನೊಂದು ಅನುಭವದಲ್ಲಿ ಹೇಳಿದೆ, ನಾನು ತಾಲೂಕು ಪಂಚಾಯತಿಯಲ್ಲಿ ಕರ್ತವ್ಯ ನಿರ್ವಹಿಸುವಾಗ ಒಂದು ವರ್ಷ ಅವರು ಗ್ರಾಮ ಪಂಚಾಯತ್ ಭೇಟಿ ಕಾರ್ಯಕ್ರಮ ಇಟ್ಕೊಂಡ್ರು. ನಾವೆಲ್ಲ ಬೆಳಗ್ಗೆ ನಾವು ಅವರೊಟ್ಟಿಗೆ ಹೋಗೋದು. ನಾನೊಂದು ಉದ್ಯೋಗ ಖಾತ್ರಿ ಯೋಜನೆಯ ಒಂದು ಅನುಷ್ಠಾನಾಧಿಕಾರಿಯಾಗಿದ್ದೆ. ಗ್ರಾಮ ಪಂಚಾಯತ್ ಹೋದ ತಕ್ಷಣ ಮಧ್ಯಾಹ್ನದವರೆಗೆ ಸರ್ಕಾರದಿಂದ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ, ಅದು ಯಾವುದೇ ಸರ್ಕಾರ ಇರಲಿ, ಅಲ್ಲಿ ಸರ್ಕಾರದಿಂದ ಏನು ಸೌಲಭ್ಯ ಸಿಗ್ತದೆ ಅದನ್ನು ಹೇಳಬೇಕು ನಾವು. ನಾನು ಪ್ರಥಮವಾಗಿ ಮುಚ್ಚಿನಾರೆ ನೀವು ಉದ್ಯೋಗ ಖಾತ್ರಿ ಅಂತ ಹೇಳ್ತಾರೆ. ನಾವು ಹೇಳಿದ ನಂತರ ಎಲ್ಲ ಇಲಾಖೆಯವರು, ತಾಲೂಕು ಮಟ್ಟದ ಅಧಿಕಾರಿಗಳು ಇದ್ದು ಅವರವರ ಇಲಾಖೆಯಲ್ಲಿ ಸಿಗುವಂಥ ಸೌಲಭ್ಯಗಳನ್ನು ಜನರಿಗೆ ಮುಟ್ಟಿಸುವಂಥ ಒಂದು ಕಾರ್ಯಕ್ರಮ. ಅದರಲ್ಲಿ ಯಾರಾದರೂ ಯಾವುದೇ ಇಲಾಖೆಯವರು ಒಂದು ವಿಷಯ ಹೇಳದೇ ಇದ್ದರೆ, ಈಗ ನನ್ನ ಉದ್ಯೋಗ ಖಾತ್ರಿಯಿಂದ ಆಗಲಿ ಅದರಲ್ಲಿ ಹೇಳದೇ ಇದ್ದರೆ ಅವರು ತಕ್ಷಣ ಹೇಳ್ತಿದ್ರು, ನೋಡಿ ಅದೊಂದು ಯೋಜನೆ ಉಂಟಲ್ಲ ಹೇಳಿ ಅದನ್ನು ಅಂತೇಳಿ. ಆದರೆ ಎಲ್ಲ ಇಲಾಖೆಯ ಎಲ್ಲ ಮಾಹಿತಿಗಳನ್ನು ತಲೆಯಲ್ಲಿ ಇಟ್ಟುಕೊಂಡು ಜನರಿಗೆ ಮುಟ್ಟಿಸುವಂತಹ ಒಂದು ಕಾರ್ಯಕ್ರಮವನ್ನು ಆ ವರ್ಷ ಶ್ರೀ ಬಿ ರಮನಾಥ್ ಅವರು ಮಾಡಿದ್ದಾರೆ.
ಅಪರಾಹ್ನದ ಕೆಲಸ ನಮಗಿಲ್ಲ. ನಾವೆಲ್ಲ ಮಧ್ಯಾಹ್ನದವರೆಗೆ ನಮ್ಮ 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 ಕರ್ತವ್ಯಕ್ಕೆ ಹೋಗೋದು. ಮಧ್ಯಾಹ್ನ ಅಂದರೆ ಎಲ್ಲ ಆ ಊರಲ್ಲಿ ಏನೆಲ್ಲ ಕಾರ್ಯಕ್ರಮಗಳಾಗಬೇಕು, ಏನು ಪ್ರಗತಿ ಕೆಲಸಗಳಾಗಬೇಕು ಎಲ್ಲ ವೀಕ್ಷಣೆ ಮಾಡುವಂಥದ್ದು ವ್ಯವಸ್ಥೆ ಆ ವರ್ಷ ಅವರು ಮಾಡ್ತಿದ್ರು. ಅದರಿಂದಾಗಿ ರಕ್ತದಾನ ಶಿಬಿರ ಇದು ಜೀವಕ್ಕೆ ಜೀವ ಕೊಡುವಂಥ ಒಂದು ವ್ಯವಸ್ಥೆ. ರಕ್ತದಾನ ಅಂದರೆ ಜೀವ ಹೋಗುವವರಿಗೆ ಜೀವ ಕೊಡುವಂತಹ ಒಂದು ವ್ಯವಸ್ಥೆ. ಶ್ರೀ ಬಿ ರಮಾನಾಥರವರು ಅವರ ಪರವಾಗಿ ಇಲ್ಲಿ ಎಲ್ಲ ಯೋಜನಾ ಅವರು ಆ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಅದರ ಅರ್ಥ ಏನು ಅಂತ ಹೇಳಿದರೆ, ಶ್ರೀ ಬಿ ರಮಾನಾಥರವರು ಜೀವಕ್ಕೆ ಜೀವ ಕೊಡುವಂತಹ ಒಂದು ವ್ಯಕ್ತಿ. ಯಾರೇ ಆಗಲಿ ಅವರಲ್ಲಿ ಹೋಗಿ ಏನಾದರೂ ಒಂದು ಕೇಳಿದರೆ ಅಥವಾ ನಾವು ಅವರನ್ನು ಆತ್ಮೀಯವಾಗಿ ಕರೆದರೆ, ಅದರಲ್ಲಿ ಬಡವರು ಶ್ರೀಮಂತರು ಎಂಬ ಭೇದವೂ ಇಲ್ಲದೆ ರಾತ್ರಿ ಮಂತ್ರಿಗಳಾಗಿರುವಾಗ ಕೂಡ 12 ಗಂಟೆ ರಾತ್ರಿಗಾದರೂ ಆ ಮನೆಗೆ ಹೋಗಿ ಒಂದು ಮುಖ ತೋರಿಸಿ ಬರುವಂತಹ ವ್ಯಕ್ತಿತ್ವ ಶ್ರೀ ರಮಾನಾಥರವರಲ್ಲಿತ್ತು, ಈಗಲೂ ಇದೆ. ಅದರಿಂದಾಗಿ ಇವತ್ತು ಈ ರಕ್ತದಾನ ಶಿಬಿರ ಮಾಡಿದಂತಹ ಕಾರ್ಯಕ್ರಮ ಬಹಳ ಒಂದು ಒಳ್ಳೆಯ ಕೆಲಸ. ಇದು ಅವರ ಸಾಧನೆಗೆ ಇದೊಂದು ಒಳ್ಳೆಯ ಒಂದು ಸೂಚನೆ ಅಂತೇಳಿ ನನಗೆ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಅವರು ಮಾಡಿದಂಥ ಈ ತನಕದ ಸಮಾಜ ಸೇವೆಯಲ್ಲಿ ಮಾಡಿದಂಥ ಸಾಧನೆಯಿಂದಾಗಿ ಅವರ ಆಯುಷ್ಯ 100 ವರ್ಷ ಬಾಳಲಿ. ಇನ್ನೂ ಕೂಡ ಅವರ ನೇತೃತ್ವದಲ್ಲಿ ಸಮಾಜ ಸುಧಾರಣೆ ಆಗಲಿ, ಸಮಾಜಕ್ಕೆ ಒಳ್ಳೆಯ ಒಂದು ವ್ಯವಸ್ಥೆ ಆಗುವಂತಹ ಒಂದು ಎಲ್ಲ ವ್ಯವಸ್ಥೆಯನ್ನು ಅವರ ಮೂಲಕ ಸಿಗುವಂತಹ ಒಂದು ವ್ಯವಸ್ಥೆ ನಾವೆಲ್ಲರೂ ಅವರಿಗೆ ಸಹಕಾರವನ್ನು ನೀಟ್ಟು ವ್ಯವಸ್ಥೆ ಮಾಡಿಕೊಂಡು ಹೋಗುವ. ಅದೇ ರೀತಿ ಅವರ ಈ ಜೀವನದಲ್ಲಿ ಅವರ ದಂಪತಿಗಳಿಗೆ, ಮಕ್ಕಳಿಗೆ ಆಯುರಾರೋಗ್ಯ ಭಾಗ್ಯ ಸುಖ ಸಂತೋಷವನ್ನು ಇಟ್ಟು ಏನೆಲ್ಲ ಅವರ ಮನಸ್ಸಲ್ಲಿ ಕನಸುಗಳುಂಟ ಅದನ್ನೆಲ್ಲ ಭಗವಂತ ಸಂಪೂರ್ಣವಾಗಿ ಆಶೀರ್ವದಿಸಲಿ. ನಾನು ಮಾತ್ರ ಹೇಳುವುದಲ್ಲ, ನಾವೆಲ್ಲರೂ ಪರಮಾತ್ಮನಲ್ಲಿ ಬೇಡುತ್ತಾ ಅವರಿಗೆ ಆಯುಷ್ಯ ಆರೋಗ್ಯ ಎಲ್ಲವನ್ನು ಕೊಟ್ಟು ದೇವರು ನಡೆಸಿ ಅಂತ ಹೇಳ್ತಾ ನಾನು ನನ್ನ ಚಿಕ್ಕ ವ್ಯವಸ್ಥೆ ಭಾಷಣವನ್ನು ಇಲ್ಲಿಗೆ ಮುಗಿಸಿ ಅವರಿಗೆ ನಾವೆಲ್ಲರೂ ಕೂಡ ಶುಭಾಶೀರ್ವಾದ ಮಾಡ್ತಾ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಿದ್ದೆ. ನಿಷ್ಕಲ್ಮಶ ಮನಸ್ಸಿನ ಕಪ್ಪು ಚುಕ್ಕಿಗಳಿಲ್ಲದ ವ್ಯಕ್ತಿ ರೈ ಅವರು ನಮ್ಮೆಲ್ಲರ ಶಕ್ತಿ. ಅವರಿಗೆ ದೇವರ ಆಶೀರ್ವಾದ ಇರಲಿ ಎನ್ನುವಂಥ ಮಾತಿನೊಂದಿಗೆ ಆಶೀರ್ವಾದವನ್ನು ಬೇಡಿದಂಥ ಶ್ರೀ ಗಣಪತಿ ಮುಚ್ಚಿನ್ನಯ್ಯ ಇವರಿಗೆ ವಂದನೆಗಳನ್ನು ಸಲ್ಲಿಸುತ್ತೆ. ದಯವಿಟ್ಟು ಅಲ್ಲಿ ಕಣ್ಣು ಪರೀಕ್ಷೆ ಮಾಡಿದವರು ದಯವಿಟ್ಟು ಕನ್ನಡಕವನ್ನು ಪಡೆದು ಹೋಗಬೇಕು. ಕಣ್ಣು ಪರೀಕ್ಷೆ ಮಾಡಿಕೊಂಡು ಹೋಗುವುದಲ್ಲ, ಅಗತ್ಯ ಬಿದ್ದವರು ಅಲ್ಲಿ ಕನ್ನಡಕವನ್ನು ತೆಗೆದುಕೊಳ್ಳಬೇಕು. ದಯವಿಟ್ಟು ಈ ಕಾರ್ಯಕ್ರಮದ ಕೊನೆಯವರೆಗೂ ನಮ್ಮೊಂದಿಗಿರಬೇಕು. ರಕ್ತದಾನ ಮಾಡಿದವರು ಸಹ ವಂದನೆಗಳನ್ನು ಸಲ್ಲಿಸುತ್ತಾ ಇದೀಗ ನಮ್ಮ ಜೊತೆಯಲ್ಲಿದ್ದಾರೆ ಅಲ್ಲಿಪಾದೆ ಚರ್ಚಿನ ಧರ್ಮಗುರುಗಳು ಆಗಿರುವಂಥ ಅತಿ ವಂದನೀಯ ಫೆಡ್ರಿಕ್ ಮೊಂತೆರೋ ಇವರು ನಮ್ಮ ಜೊತೆಯಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಶ್ರೀ ಬಿ ರಮಾನಾಥರವರ 71ನೇ ವರ್ಷದ ಹುಟ್ಟುಹಬ್ಬಕ್ಕೆ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆ ನಮ್ಮ ವಂದನೀಯ ಫೆಡ್ರಿಕ್ ಮೊಂತೆರೋ ಇವರಿಂದ. ಪ್ರಿಯ ಬಾಂಧವರೇ, ಶ್ರೀ ಬಿ ರಮಾನಾಥರವರ 71ನೇ ಹುಟ್ಟುಹಬ್ಬದ ಸಂಭ್ರಮ. ಒಂದು ಮಾತುಂಟು, ನಮ್ಮ ಜೀವನದ ಸಂಭ್ರಮದಲ್ಲಿ ಕೊನೆ ಆಗಬಾರ್ದು. ನಮ್ಮ ಜೀವನದ ಸಂಭ್ರಮ ಇತರರಿಗೆ ಒಳಿತನ್ನು ಮಾಡಿ ಕೊನೆ ಆಗಬೇಕು. ಇವತ್ತು ಈ ಕೆಲಸ, ಈ ಪುಣ್ಯದ ಕೆಲಸ ರಮಾನಾಥರವರ ಹುಟ್ಟಿದ ಸಂಭ್ರಮದಂದು ಆಗ್ತಾ ಉಂಟು. ಕಣ್ಣಿನ ತಪಾಸಣೆ, ಅದೇ ರೀತಿ ಇತರ ಸಂಭ್ರಮದ ಒಳ್ಳೆಯ ಕೆಲಸ. ರಮಾನಾಥರವರ ಪರಿಚಯ ನನಗೆ ಸುಮಾರು ದೂರದಿಂದ ನೋಡಿದ್ದು 30 ವರ್ಷದಿಂದ, ಹತ್ತಿರದಿಂದ ನೋಡಿದ್ದು 15 ವರ್ಷದಿಂದ. ನನಗೆ ನೆನಪುಂಟು, ವಾಮಂಜೂರಲ್ಲಿ ನಾನು ಸಹಾಯಕ ಧರ್ಮಗುರು ಆಗಿರುವಾಗ ಒಬ್ಬ ಕಾರ್ಯಕರ್ತ ನೋಯಲ್ ಮಚಾದೋ, ನಮ್ಮ ಲವಿನರವರಿಗೆ ಪರಿಚಯ ಉಂಟು, ಅವರ ಊರಿನವರು. ಆ ದಿನ ಆ ಚರ್ಚಿನ ಪೂಜೆಗೆ ಬಂದು ಇಡೀ ಪೂಜೆಯಲ್ಲಿ ನೀವು ಭಾಗವಹಿಸಿದ್ದೀರಿ. ತದನಂತರ ಅವರಲ್ಲಿ ತುಂಬ ನೈನಾಡಲಿರುವಾಗ, ಅಲ್ಲಿಪಾದಲ್ಲಿರುವಾಗ ಕೂಡ ಆತ್ಮೀಯವಾದಂಥ ಸಂಬಂಧ. ರಮಾನಾಥರವ ಅಂತ ಹೇಳಿದರೆ ಸರ್ವಧರ್ಮದವರನ್ನು ಪ್ರೀತಿಸುವಂಥ ಒಂದು ರಾಜಕಾರಣಿ, ನಿಷ್ಠಾವಂತ ರಾಜಕಾರಣಿ, ಪ್ರಾಮಾಣಿಕ ರಾಜಕಾರಣಿ, ಸರಳ ಸಜ್ಜನಿಕೆಯ ರಾಜಕಾರಣಿ. ಇವತ್ತು ನಾವೆಲ್ಲರೂ ಸರ್ವಧರ್ಮದವರು ಅವರ ಪ್ರೀತಿಯಿಂದ
ಅವರನ್ನು ಶುಭವನ್ನು ಹಾರೈಸಲಿಕ್ಕೆ ಬಂದಿದ್ದೇವೆ. ಆದ್ದರಿಂದ ನಮ್ಮ ಕ್ರೈಸ್ತ ಬಾಂಧವರ ಪರವಾಗಿ ಅವರಿಗೆ ಶುಭವನ್ನು ಹಾರೈಸ್ತೇನೆ. ನಮ್ಮ ಕ್ಷೇತ್ರದಲ್ಲಿ ಅವರಿಗೆ ನಾವು ಸದಸ್ಯರು ನೀಡಿದ್ದೇವೆ. ಅವರ ಜೊತೆ ಕಾರ್ಯ ಮಾಡಲಿಕ್ಕೆ, ಸೇವೆ ಮಾಡಲಿಕ್ಕೆ ನಮ್ಮೊಂದಿಗೆ ಇದ್ದಾರೆ ವಿನ್ಸೆಂಟ್ ಪಿಂಟೋರವರು, ಅದೇ ರೀತಿ ಲವಿನಾ ಮೋರಸ್ರವರು. ಅವರ ಜೊತೆ ಕೈ ಜೋಡಿಸಿ ಈ ಸೇವಾ ಕಾರ್ಯಕ್ರಮವು ನಮ್ಮ ಕ್ಷೇತ್ರದಲ್ಲಿ, ನಮ್ಮ ಊರಲ್ಲಿ, ನಮ್ಮ ರಾಜ್ಯದಲ್ಲಿ ಆಗಬೇಕಂತೇಳಿ ಅವರ ಜೊತೆ ಅವರಿದ್ದಾರೆ. ಎಲ್ಲರೂ ನಾವು ಸೇರಿ ಅವರನ್ನು ಉತ್ತಮ ರಾಜಕಾರಣಿ ಅಂತ ಹೇಳಿ ನಾವು ಹೇಳ್ತೇವೆ. ಅವರ ಜೊತೆ ಕೈ ಜೋಡಿಸುವ, ಅವರನ್ನು ನಾವು ಉತ್ತಮ ರಾಜಕಾರಣಿಯಾಗಿ ಮಾಡುವಂಥ, ಪಣ ತೊಡುವಂಥ ಒಂದು ಉತ್ತಮ ಕಾರ್ಯಕ್ರಮ. ಅವರಿಗೆ ನಾನು ಶುಭವನ್ನು ಹಾರೈಸ್ತೇನೆ. ಹುಟ್ಟುಹಬ್ಬದ ಶುಭಾಶಯವನ್ನು ಹಾರೈಸುತ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ತಮಗೆಲ್ಲರಿಗೂ ಧನ್ಯವಾದ. ಜೀವನದ ಸಂಭ್ರಮ ಇತರರಿಗೆ ಒಳಿತು ಮಾಡುವ ಮೂಲಕ ಅನಾವರಣ ಆಗಬೇಕು. ಸರ್ವ ಜಾತಿ ಸರ್ವ ಧರ್ಮದ ನಾಯಕ ರೈ ಅವರು ಎನ್ನುವ ಮಾತಿನೊಂದಿಗೆ ಇದೀಗ ನಮ್ಮ ಜೊತೆಯಲ್ಲಿದ್ದಾರೆ ನಮ್ಮ ಇಂದಿನ ಅತಿಥಿಗಳು ಆಗಿರುವಂಥ ರಕ್ಷಿತ್ ಶಿವರಾಮ್ ನಮ್ಮ ಜೊತೆಯಲ್ಲಿದ್ದಾರೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳು. ಈ ಸಂದರ್ಭದಲ್ಲಿ ಮಾತಿಗೆ ಅವಕಾಶವನ್ನು ನೀಡ್ತಾ ಇದ್ದೇವೆ. ರಕ್ಷಿತ್ ಶಿವರಾಮ್. ಎಲ್ರಿಗೂ ನಮಸ್ಕಾರ. ಒಂದು ಅದ್ಭುತವಾದ ಕಾರ್ಯಕ್ರಮ, ಒಂದು ಅದ್ಭುತವಾದ ವೇದಿಕೆಯಲ್ಲಿ ನಾವೆಲ್ಲ ಸೇರಿದ್ದೇವೆ. ಬಂಟ್ವಾಳ ಯುವ ಕಾಂಗ್ರೆಸ್ ಬ್ಲಾಕ್ ಸಮಿತಿ ಮತ್ತು ಎಲ್ಲ ಮುಂಚೂಣಿ ಘಟಕಗಳು ಸೇರಿ ಈ ಪಕ್ಷದ ಒಬ್ಬ ದಿಗ್ಗಜ, ಈ ಪಕ್ಷದ ಒಂದು ಹೆಮ್ಮರ, ಈ ಪಕ್ಷದ ಒಂದು ದೊಡ್ಡ ನಾಯಕನಿಗೆ ನಮ್ಮ ಒಂದು ಸಣ್ಣ ಗೌರವವನ್ನು ಸಲ್ಲಿಸುವಂಥ ಕಾರ್ಯಕ್ರಮದಲ್ಲೂ ನೀವೆಲ್ಲ ಸೇರಿದ್ದೀರಿ. ನಿಮ್ಮೆಲ್ಲರಿಗೂ ನಾನು ದೊಡ್ಡ ವಂದನೆಗಳನ್ನು ಮೊದಲು ತಲುಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ವೇದಿಕೆ ಮೇಲಿರುವ ನಮ್ಮೆಲ್ಲರ ನಾಯಕರಾದ ಸನ್ಮಾನ್ಯ ರಮನಾಥ್ ರೈಗಳೇ, ಎಲ್ಲ ಧರ್ಮದ ಗುರುಗಳೇ, ಬಂಟ್ವಾಳದ ಪ್ರೀತಿಯ ಎಲ್ಲ ಬಂಧುಗಳೇ, ನಾನು ಇವತ್ತಿನ ಕಾರ್ಯಕ್ರಮ ಆಗಲಿ, ರಮನಾಥ್ ರೈರವರ ಹುಟ್ಟುಹಬ್ಬಕ್ಕಾಗಲಿ ಒಂದು ಹಾರ ಕೂಡ ನಾನು ಹಾಕಲಿಲ್ಲ, ಒಂದು ಶಾಲ್ ಕೂಡ ಹಾಕಲಿಲ್ಲ, ಒಂದು ಸ್ವೀಟ್ ಕೂಡ ಅವರಿಗೆ ತಿನ್ನಿಸ್ಲಿಲ್ಲ. ಯಾಕಂತಂದ್ರೆ ನನ್ನ ಸಂಕಲ್ಪ 2023 ಮಾರ್ಚ್ ನಾನು ಅವರಿಗೆ ಹಾರ, ತುರಾಯಿ, ಶಾಲು ಎಲ್ಲ ಹಾಕಿ ನನ್ನ ಸನ್ಮಾನವನ್ನು ನಾನು ಅವತ್ತು ಮಾಡ್ತೇನೆ. ಆ ಸನ್ಮಾನ ಮಾಡಬೇಕಾದ್ರೆ ಅದು ನನ್ನ ಒಬ್ಬನಿಂದ ಸಾಧ್ಯ ಇಲ್ಲ. ಇಲ್ಲಿರುವವರು ಎಲ್ಲರೂ ನೀವು ಪಣ ತೊಡಬೇಕು. ನಿರಂತರವಾಗಿ ತಮ್ಮ ಜೀವನದುದ್ದಕ್ಕೂ ಹಿಂದುಳಿದ, ದಲಿತ, ಅಲ್ಪಸಂಖ್ಯಾತ ಎಲ್ಲ ವರ್ಗ, ಜಾತಿ, ಧರ್ಮದ ಎಲ್ಲ ಭಾಷಿಕರನ್ನು ಸೇರಿಸಿ ಸುದೀರ್ಘವಾಗಿ ರಾಜಕಾರಣ ಮಾಡಿ ಎಲ್ಲ ಮನೆಯಲ್ಲೂ ಮನೆ ಮಾತಾಗಿರುವ ಸನ್ಮಾನ ರಮನಾಥ್ ರೈರವರನ್ನು 2023 ಮಾರ್ಚ್ನಂದು ಇಲ್ಲಿಯ ಶಾಸಕರನ್ನಾಗಿ ಮಾಡುವ ಮುಖಾಂತರ ನಾವೆಲ್ಲರೂ ಅವರಿಗೆ ಗೌರವಾರ್ಪಣೆ, ಅವರ ಒಬ್ಬ ಹುಟ್ಟುಹಬ್ಬದ ಉಡುಗೊರೆಯನ್ನು ಕೊಡಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ವಯಸ್ಸು ಎಲ್ರಿಗಾಗ್ತದೆ, ವಯಸ್ಸಾಗುವುದು ಸರ್ವೇ ಸಾಮಾನ್ಯ. ಮನುಷ್ಯನಿಗೆ ವಯಸ್ಸಾಗದೆ ಇನ್ನೇನು ಕಲ್ಲಿಗೆ ವಯಸ್ಸಾಗುತ್ತಾ? ಮನುಷ್ಯನಿಗೆ ವಯಸ್ಸಾಗದೆ ಇನ್ನೇನು ಮಣ್ಣಿಗೆ ವಯಸ್ಸಾಗುತ್ತಾ? ಆದರೆ ಆ ವಯಸ್ಸಿನಲ್ಲಿ ನಾವು ಏನು ಸಾಧನೆ ಮಾಡಿದ್ದೀವಿ ಅನ್ನೋದು ಬಹಳ ಪ್ರಮುಖವಾದ ವಿಚಾರ. ಇವತ್ತು ನಾವು ಎಷ್ಟೋ ವೇದಿಕೆಯಲ್ಲಿ ಭಾಷಣ ಮಾಡಿರ್ಬೋದು, ನಾವು ಎಷ್ಟೋ ಪತ್ರಿಕಾಗೋಷ್ಠಿಗಳನ್ನು ಮಾಡಿರ್ಬೋದು, ನಾವು ಎಷ್ಟೋ ಜನರ ಹಿಂದೆ ಹಿಂಬಾಲಕರಾಗಿ ಹೋಗಿರ್ಬೋದು. ಆದರೆ ನಾವು ಮಾಡಿರುವ ಭಾಷಣ, ನಾವು ಮಾಡಿರುವ ಪತ್ರಿಕಾಗೋಷ್ಠಿ ಎಷ್ಟು ಜನರ ಬದುಕನ್ನು ಬದಲಾಯಿಸಿದೆ, ಎಷ್ಟು ಜನರನ್ನ ಮನೆಯನ್ನು ಬದಲಾಯಿಸಿದೆ, ಎಷ್ಟು ಜೀವನವನ್ನು ಬದಲಾಯಿಸಿದೆ ಅನ್ನೋದು ಬಹಳ ಪ್ರಮುಖವಾದ ವಿಚಾರ. ಒಬ್ಬ ರಾಜಕಾರಣಿಗೆ ಬೇಕಾದಷ್ಟು ಟೀಕೆಗಳು ಬರುತ್ತೆ, ಬೇಕಾದಷ್ಟು ಪ್ರಶಂಸೆಗಳು ಬರುತ್ತೆ. ಆದರೆ ಎಲ್ಲ ಟೀಕೆಗಳನ್ನ, ಎಲ್ಲ ಪ್ರಶಂಸೆಗಳನ್ನ ಒಂದೇ ರೀತಿ ಸ್ವೀಕಾರ ಮಾಡಿ ಅಚಲವಾಗಿ ನಿಂತಿರುವಂತವರು ನಮ್ಮ ಬೇಬಿ ಅಣ್ಣನವರು. ಇವತ್ತು ಕೇಕ್ ಕಟ್ ಮಾಡಿ ಅಂತ ಹೇಳಿದಾಗ ಒಂದು ಬಹಳ ಸುಂದರವಾದ ವಿಚಾರ ಹೇಳಿದ್ರು. ನಾನು ಕೇಕ್ ಕಟ್ ಮಾಡ್ತೇನೆ, ಯಾಕಂದ್ರೆ ನಾನು ಬೇಬಿ, ನನ್ನನ್ನು ನೀವೆಲ್ಲ ಪ್ರೀತಿಯಿಂದ ಬೇಬಿ ಅಣ್ಣ ಅಂತ ಕರೀತೀರಾ, ಆದ್ರಿಂದ ಅತ್ಯಂತ ಪ್ರೀತಿಯಿಂದ ಕೇಕ್ ಕಟ್ ಮಾಡ್ತೇನೆ ಅಂತ ನಮ್ಮ ಬೇಬಿ ಅಣ್ಣನವರು ಹೇಳಿದ್ದಾರೆ. ಆದ್ರಿಂದ ಆ ಮಗು ಮನಸ್ಸಿನ ವ್ಯಕ್ತಿ. ಇವತ್ತು ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ನಾವು ನಾಯಕರನ್ನ ನೋಡ್ತೇವೆ. ಒಂದು ಸತಿ ಶಾಸಕರಾದವ್ರನ್ನಂತೂ ನಾವು ಅವ್ರನ್ನ ಮಾತಾಡಿಸ್ಲಿಕ್ಕೂ ಸಾಧ್ಯ ಇಲ್ಲ, ಅಷ್ಟು ಅಹಂಕಾರ ಬಂದಿರುವಂಥ ಶಾಸಕರನ್ನ ನಾವು ನೋಡಿದ್ದೇವೆ. ಒಂದೇ ಸತಿ ಶಾಸಕರಾಗಿರೋದು. ಎರಡಾದ್ರೆ ಅವರು ಸಾಧಾರಣ ಈ ರಾಜ್ಯವನ್ನೇ ಪರ್ಚೇಸ್ ಮಾಡಿರೋ ರೀತಿಯಲ್ಲಿ ಎರಡು ಬಾರಿ ಶಾಸಕರು. ಇನ್ನು 6 ಬಾರಿ ಶಾಸಕರಾದವರಂತೂ ನಾನು ನಿರಂತರ ನನ್ನ ಸಾಯೋವರೆಗೂ ಈ ರಾಜ್ಯದ ಮುಖ್ಯಮಂತ್ರಿ ಅನ್ನೋದು ವಿಚಾರ ಅವರ ತಲೆಯಲ್ಲಿದೆ. ಆದರೆ 6 ಬಾರಿ ಶಾಸಕರು, 15 ವರ್ಷ ಸಚಿವರಾಗಿ
ಸುದೀರ್ಘ ಕಾಲ ರಾಜಕಾರಣ ಮಾಡಿದಂಥವ್ರು ಇವತ್ತಿಗೂ ಕೂಡ ಒಂದು ಸಣ್ಣ ಮಗು ಕೂಡ ಅವ್ರನ್ನ ಬಂದು ಮಾತಾಡಿಸುವಂತ ಶಕ್ತಿ ಅವರಲ್ಲಿದೆ ಅಂದ್ರೆ ಆ ಶಕ್ತಿ ನೀವು ಕೊಟ್ಟಿದ್ದೀರಿ ಅಂತ ರಮನಾಥ್ ರೈ ಅವರವ್ರಿಗೆ ದೇವರು ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಡ್ಲಿ. ಐಶ್ವರ್ಯವನ್ನು ಅವರು ಬಯಸಿದವರಲ್ಲ, ಆ ಐಶ್ವರ್ಯ ಒಂದು ವಿಚಾರವನ್ನು ಅವರು ಬಯಸಿದವರೇ ಅಲ್ಲ. ಕಪ್ಪು ಚುಕ್ಕೆ ರಾಜಕಾರಣ ಈ ಕಾಲಘಟ್ಟದಲ್ಲಿ ಒಂದು ರೀತಿಯಲ್ಲಿ ಅದು ಎಂಡೇಂಜರ್ಡ್ ಸ್ಪೀಶಿ ಇದ್ದಾಗೆ, ಅದನ್ನು ಹುಡುಕುವುದೇ ಬಹಳ ಕಷ್ಟ. ಅಂತ ಒಂದು ವ್ಯವಸ್ಥೆಯಲ್ಲಿ ಕಪ್ಪು ಚುಕ್ಕೆ ರಹಿತ ರಾಜಕಾರಣ ಮಾಡಿ ಅವರ ಜೀವನವೇ ಒಂದು ಸಂದೇಶದ ರೀತಿಯಲ್ಲಿ ನಮ್ಮೆಲ್ಲರ ಮುಂದೆ ಇರುವಂತ ಸನ್ಮಾನ್ಯ ಬೇಬಿ ಅಣ್ಣನವರಿಗೆ ಭಗವಂತ ಆಯುರಾರೋಗ್ಯ ಕೊಡ್ಲಿ ಅಂತ ಕೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್. ಇನ್ನೊಮ್ಮೆ ಶಾಸಕರಾಗಿ ಬಂಟ್ವಾಳದಲ್ಲಿ ಎದ್ದು ಬರಬೇಕು ರೈಗಳು, ಅದಕ್ಕೆ ನಿಮ್ಮೆಲ್ಲರ ಪಣ ಬೇಕು. ಅಹಂ ರೈತ ವ್ಯಕ್ತಿ ರೈ ಎನ್ನುವಂಥ ಶಕ್ತಿ ಎನ್ನುವಂಥ ಮಾತಿನೊಂದಿಗೆ ಇದೀಗ ಶ್ರೀ ಬಿ ರಮನಾಥ್ ರೈ ಅವರ 71ನೇ ವರ್ಷದ ಹುಟ್ಟು ಹಬ್ಬದ ಅಂಗವಾಗಿ ಇದೀಗ ಕೇಕ್ ಕತ್ತರಿಸುವ ಮುಖಾಂತರ ಚಾಲನೆಯನ್ನು ನೀಡಲಿಕ್ಕಿದ್ದೇವೆ. ದಯವಿಟ್ಟು ಶ್ರೀ ಬಿ ರಮನಾಥ್ ರೈ ಅವರು ಸನ್ಮಾನದ ಸಿಂಹಾಸನಕ್ಕೆ ಆಗಮಿಸುವುದರೊಂದಿಗೆ ಕೇಕ್ ಕತ್ತರಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಕರಿನ ಶಾಸಕರು, ಕರ್ನಾಟಕ ರಾಜ್ಯ ಸರ್ಕಾರದ ಕರಿನ ಮಂತ್ರಿಗಳು, ಬೆಳ್ಳಿಪಾಡಿ ಮನೆತನದ ಶ್ರೀ ಬಿ ರಮನಾಥ್ ರೈಕಲ್ನ 71ನೇ ವರ್ಷದ ಹುಟ್ಟು ಪರ್ವದ ಲೆಕ್ಕೊಡು ಈ ಪೊರ್ತುಡು ಕೇಕನ್ನು ಕತ್ತರಿಸುವ ಮುಖಾಂತರ ಹುಟ್ಟು ಪರ್ವದ ಆಚರಣೆ. ಯುವ ಕಾಂಗ್ರೆಸ್ ಬಂಟ್ವಾಳ ಬ್ಲಾಕ್ ಬೊಕ್ಕ ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ಅಂಚನೆ ಅಲ್ಪಸಂಖ್ಯಾತ ಘಟಕ ಬಂಟ್ವಾಳ ಮುಕುಲ್ನ ಅಟ್ಟನೆಡೆ
ಈ ಚೀಪೆ ಬದುಕಡು ನಿತ್ಯ ಚೀಪೆಯಾದ ಇಪ್ಪಡು ಪಂಪಿನ ಚಿತ್ತನ ನಿಷ್ಕಲ್ಮಶ ಮನಸ್ಸದ ಜನಮಾನಿಲು ಮೆಚ್ಚುನ ಅಪರೂಪದ ರಾಜಕಾರಣಿ ಪ್ರೀತಿ ವಿಶ್ವಾಸನೆ ಅರ್ಣ ಸಂಗಾತಿ ಕ್ಷೇತ್ರದ ಅಭಿವೃದ್ಧಿ ಅರಿಗಿತ್ತಿನ ಚಿಂತನೆ ಬಂಟ್ವಾಳ ಕ್ಷೇತ್ರದ ಅರೆನ ಆಡಳಿತ ಕಾರಡು ಮಾದರಿಯಾದ ಮಲ್ತಿನ ಚಿತ್ತನ ಆಲೋಚನೆ ಬುಳ್ಳಿಪಾಡಿದ ಬೇಬೆಣ್ಣಗ್ 71ನೇ ವರ್ಷದ ಅವೆಕಾದ ಅಭಿಮಾನಿ ದೇವರೆಡ್ದು ಈ ಅಟ್ಟನೆ ಇತ್ತೆ ಅರೆಗ್ ತಮ್ಮನ ಬಲ್ಮನ ನಡಪೆರುಂಡು ಎಂಕಲ್ನ ಶ್ರೀ ಗಣಪತಿ ಮುಚ್ಚಿನ್ ನಾಯರ್ ಅಂಚನೆ ಚಾವಡಿಪ್ಪನ ಚಿತ್ತನ ಮಾತ ಬಿನ್ನೆರ್ನ ಕುಲ ಅವನ ನಡಪಾದ ಕೊರಿಯರ ಉಲ್ಲೇರು ಕರ್ನಾಟಕ ಸರ್ಕಾರದ ಕರಿನ ಅರಣ್ಯ ಪರಿಸರ ಜೀವಿಶಾಸ್ತ್ರ ಮಂತ್ರಿಲು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಬೆಳ್ಳಿಪಾಡಿ ರಮನಾಥ್ ರೈಕುಲು ದಿವಂಗತ ಪೆರ್ನೆ ನಾರಾಯಣ್ ರೈ ಬೊಕ್ಕ ದಿವಂಗತ ಗಿರಿಜಾ ರೈಕ್ಲೆನ ಮೋಕೆದ ಮಗೆ ಪೆರ್ನೆದ ಊರುಡು ಪುಟ್ಟದು ಬಲತದು ಕುಡ್ಲದ ಸರಕಾರಿ ಕಾಲೇಜಡು BA ಪದವಿನ ಪಡೆಯಿನಾರು ಕೃಷಿಕರಾದ ಬೆಂದಿನಾರು ಬೆನ್ನಿ ಬೆಂದಾಯಿನಾರು ಭಾಷಾಜ್ಞಾನಡು ಬಿರ್ಸೆ ಕನ್ನಡ ಇಂಗ್ಲಿಷ್ ಹಿಂದಿ ತುಳು ಮಲಯಾಳಂ ಈ ಪಂಚ ಭಾಷೆಗೆ ಪಾತಿರ್ನಾರು ಯಕ್ಷಗಾನ ಯಕ್ಷನಟೆ ನಾಟಕ ರಂಗದ ಕಲಾವಿದೆ ಕಂಬಳದ ಅಭಿಮಾನಿ ಆಯ್ನಂಚಿತನ ಸಂಘಟಕೆ ಕಾಲೇಜು ಜೀವನಡೆ ನಾಯಕತ್ವದ ಗುಣನ ಪಟ್ಟೊಂದು ಬೈದಿನ ಚಿತ್ತನ ಮೇರೆ ಸಾರತ್ತ ವರ್ಮನೊತ್ತ ಎಲ್ಪತ್ತ ಎನ್ಮಾರ್ದ ಸಾರತ್ತ ವರ್ಮನೊತ್ತ 84 ಮುಟ್ಟ ಬಂಟ್ವಾಳ ತಾಲೂಕು ಕೃಷಿ ಬೊಕ್ಕ ಭೂ ಅಭಿವೃದ್ಧಿ ಬ್ಯಾಂಕದ ಗುರುಕಾರೆ ಕರ್ನಾಟಕ ವಿಧಾನಸಭಾ ಸದಸ್ಯರಾದ ಬಂಟ್ವಾಳ ಕ್ಷೇತ್ರದ ಸಾರತ್ತ ವರ್ಮನೊತ್ತ 85 ಸಾರತ್ತ ವರ್ಮನೊತ್ತ 81 ಸಾರತ್ತ ವರ್ಮನೊತ್ತ 94 ಸಾರತ್ತ ವರ್ಮನೊತ್ತ 99 ಬೊಕ್ಕ ರಡ್ಡು ಸಾರತ್ತ ಎನ್ಮ ಬೊಕ್ಕ ರಡ್ಡು ಸಾರತ್ತ 13 ಆಯ್ಕೆಯಾದ ಕ್ಷೇತ್ರದ ಅಭಿವೃದ್ಧಿಗೆ ಪೊಣೆಯನಾರು ಕರ್ನಾಟಕ ಸರ್ಕಾರದ ಮಂತ್ರಿಲಾದ ಸಾರತ್ತ ವರ್ಮನೊತ್ತ 93 ಮುಟ್ಟ ಶ್ರೀ ಎಂ ವೀರಪ್ಪ ಮೊಯ್ಲಿ ಸಂಪುಟದ ಗೃಹ ರಾಜ್ಯ ಸಚಿವರು ಒಟ್ಟಿಗೆ ಅಗ್ನಿಶಾಮಕ ಬಂದಿಖಾನೆ ಗೃಹ ರಕ್ಷಕ ಸೇವೆದ ಜವಾಬ್ದಾರಿ ಸಾರತ್ತ ವರ್ಮನೊತ್ತ ಸೊನ್ಪಡ್ದ ರಡ್ಡು ಸಾರ ಇಸವಿ ಮುಟ್ಟ SM ಕೃಷ್ಣ ಮುಖ್ಯಮಂತ್ರಿಗಳು ಆದಿಪ್ಪನ ಕಾಲಡ ಸಚಿವ ಸಂಪುಟದ ಕ್ಯಾಬಿನೆಟ್ ಸಚಿವ ಸ್ಥಾನ ಮೀನುಗಾರಿಕೆ ಬಂದರು ಬೊಕ್ಕ ಮಲೆನಾಡು ಅಭಿವೃದ್ಧಿ ಖಾತೆ ರಾಜ್ಯದ ಸಾರಿಗೆ ಸಚಿವರಾದ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಅರಣ್ಯ ಪರಿಸರ ಜೀವಿಶಾಸ್ತ್ರ ಮಂತ್ರಿಲಾದ ಜಬೇದಾರಿ ಮೀನುಗಾರಿಕೆ ಅಭಿವೃದ್ಧಿ ನಿಗಮ ಮಲೆನಾಡು ಅಭಿವೃದ್ಧಿ ನಿಗಮ ಬಯಲು ಸೀಮೆ ಅಭಿವೃದ್ಧಿ ನಿಗಮದ ಗುರುಕಾರರಾದ ಸಮರ್ಥ ಜವಾಬ್ದಾರಿ ಅಧ್ಯಯನ ಪ್ರವಾಸಗೆ ಸಾರತ್ತ ವರ್ಮನೊತ್ತ 83 ಮಾಸ್ಕೋಡು ನಡತಿನ ಅಂತಾರಾಷ್ಟ್ರೀಯ ಯುವ ಸಮ್ಮೇಳನದ ಭಾರತ ತಂಡದ ಪ್ರತಿನಿಧಿ ರಡ್ಡು ಸಾರತ್ತ ಮೂಜಿ ಸಾರಿಗೆ ಕ್ಷೇತ್ರದ ಅಧ್ಯಯನಗೂ ಜರ್ಮನಿ ಲಂಡನ್ ಬೆಲ್ಜಿಯಂ ಸ್ವಿಟ್ಜರ್ಲ್ಯಾಂಡ್ ಸ್ವೀಡನ್ ಪ್ರವಾಸ ರಡ್ಡು ಸಾರತ್ತ ಎನ್ಮಡು ಚೈನಾ ಪ್ರವಾಸ ರಡ್ಡು ಸಾರತ್ತ ವರ್ಮಡು ಯುರೋಪ್ ರಡ್ಡು ಸಾರತ್ತ 14 ದಕ್ಷಿಣ ಆಫ್ರಿಕಾ ರಾಷ್ಟ್ರ ಪ್ರವಾಸ ಇಂಚ ಪ್ರವಾಸ ಮಲ್ತಿನ ಚಿತ್ರನ ಶ್ರೀ ಬಿ ರಮನಾಥ್ ರೈ ಮೇರ್ನ ರಾಜಕೀಯ ಸ್ಥಾನಮಾನ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ ಸಾಮಾಜಿಕ ಚಿಂತನೆಯನ್ನು ಒಪ್ಪಿದು ಬತ್ತಿನ ರೈಕಲು ರಾಷ್ಟ್ರೀಯ ಕಾಂಗ್ರೆಸ್ NSUI ಮೂಲಕ ವಿದ್ಯಾರ್ಥಿ ಸಂಘಟನೆದ ನಾಯಕಿಯರಾದ ಕುಡ್ಲದ ವಿಶ್ವ ವಿದ್ಯಾನಿಲಯದ ಸರ್ವ ಕಾಲೇಜು ವಿದ್ಯಾರ್ಥಿ ಸಂಘದ ಸುರೂತ ನಾಯಕರು ಎಂಬರೆ ಬಂಟ್ವಾಳ ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾದ ಅಧ್ಯಕ್ಷರಾದ ಕರ್ನಾಟಕ ರಾಜ್ಯ ಯುವ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾದ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಇತ್ತೆ ಬಂಟ್ವಾಳ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿದ ಅಧ್ಯಕ್ಷರಾದ ಸೇವೆ ತುಳುನಾಡ ಜಾನಪದ ಕ್ರೀಡೆ ಕಂಬಳನ ಮೆರೆಪಾದ ಮೂಡೂರು ಪಡೂರು ಕಂಬಳಕೂಟನ 10 ವರ್ಷ ಸಂಘಟನೆ ಮಲ್ತೊಂದು ಅವೇನು ಅಂತಾರಾಷ್ಟ್ರೀಯ ಮಟ್ಟಗೂ ಏರಾಯಿನ ಚಿತ್ತನ ಕೀರ್ತಿ ಶ್ರೀ ಬಿ ರಮಾನಾಥ್ ರೈಕ್ಲೆನ ಬಂಟ್ವಾಳ ಜಕ್ರಿ ಬೆಟ್ಟದ ಕರಿನ 14 ವರ್ಷದಿಂಚ ಬಾರಿ ಅದ್ದೂರಡು ಅರ್ಥಪೂರ್ಣವಾದ ಆಚರಣೆ ಮಲ್ತಿನ ಚಿತ್ತನ ಗಣಪತಿ ಉತ್ಸವನ ಆಚರಣೆ ಮಲ್ತಿನ ಚಿತ್ತನ ಸಾಧಕರು ಶ್ರೀ ಬಿ ರಮನಾಥ್ ರೈಕುಲು ಈ ಪುರ್ತುಡು ಅರೆಗೆ 71ನೇ ವರ್ಷದ ಪುಟ್ಟು ಪರ್ಬದ ಈ ತಮ್ಮನ ಬಲ್ಮನ
ಚೋವಡ್ ಎಂಕ್ಲೆಗೆ ಅಪಾಯದ ಮದಿಪುದ ಒಟ್ಟಿಗೆ ಎಂಕ್ಲೆಗೆ ಆಶೀರ್ವಾದನ ಕೊರನ ಚಿತ್ರನ ಶ್ರೀ ಗಣಪತಿ ಮುಚ್ಚಿನ್ನಯ ಮೇರೆಗೆ ಈ ಪೊರ್ತುಡು ನೆಂಪುದ ಕಾಣಿಕೆನೆ ಇನ್ನಿತ ಈ ಲೇಸುಡು ಪಾಲು ಪಡೆಯನಿಕ್ಕೆ ಅರೆಗೆ ಸಂದಾಯಿತ ಮಲ್ಪನ ಚಿತ್ರನ ನೆಂಪುನ ಕಾಣಿಕೆ ಅವೇನೆ ಸುರೇಶ್ ಜೋರ ಬೇರೆ ಸಂದಾಯಿತ ಮಲ್ಪಡು ಅಂಚನೆ ವಂದನೀಯ ಫೆಡ್ರಿಕ್ ಮೊಂತೆರೋ ಅಲ್ಲಿಪಾದ ಚರ್ಚದ ಧರ್ಮಗುರುಕುಲೆಗೆ ಸಂದಾಯಿತ ಮಲ್ಪಡು ಪಣದಕ್ಕೆ ಅನ್ನೊಂದುಲ್ಲ ಇನ್ನಿತ 71ನೇ ವರ್ಷದ ಪುಟ್ಟು ಪರ್ಬದ ಆಚರಿಪುದ ಈ ಪುರ್ತುಡು ರಕ್ತದಾನ ಶಿಬಿರ ಅಂಚನೆ ಖಂಡದ ಪರೀಕ್ಷಾ ಶಿಬಿರ ಕನ್ನಡಕ ವಿತರಣದ ಈ ಪುರ್ತುಡು ಶ್ರೀ ಬಿ ರಮನಾಥ್ ರೈಕುಲು ರಡ್ಡು ಪಾತೆರೋಡು ಪಣದಕ್ಕೆ ಅನ್ನೊಂದುಲ್ಲ ಈ ಪುರ್ತುಡು ಇದು ಯಾನು ಭಾಷಣ ಮಲ್ಪನೆ 13 ತಾರೀಕು ದಾನಿ ಎನ್ನ ಹುಟ್ಟುಹಬ್ಬ ಬಹುಶಃ ನಿರಂತರವಾದ ಪುಟ್ಟು ಪರ್ಪನು ಬೇತೆ ಬೇತೆ ಸಂಘ ಸಂಸ್ಥೆಲು ಪಕ್ಷದ ಬತ್ತಿಡ್ತು ಸಾಮಾಜಿಕ ಕ್ಷೇತ್ರ ಇಪ್ಪನಕ್ಕೆ ಮಾತ ಮಲ್ತೊಂದು ಬರ್ತೇನೆ ಅಕ್ಲೆ ಮಾತ್ರೆಗಳ ಎನ್ನ ಪ್ರೀತ ಧನ್ಯವಾದ ಇನ್ನು ಹುಟ್ಟೂರ್ಲ ಒಂದು ಸನ್ಮಾನ ಸಾರ್ವಜನಿಕರು ಸೇರಿದು ಕೊಡ್ದಿತ್ತೇನೆ ಆಂಡ ಹುಟ್ಟುಹಬ್ಬ 14 ತಾರೀಕು ಮಲ್ತೀನಿ ಐನ ಒಂದು ಕಾರಣವನ್ನು ನಾನು ಪರೋಡು ದಯಪಂಡ 13 ತಾರೀಕು ದಾನಿ ಕರಿ ವರ್ಷ ಎನ್ನ ಪುಟ್ಟುದ ದಿನತ್ತಾನೆ ಎನ್ನ ಭಾಳ ಆತ್ಮೀಯರಾಯನ ಎನ್ನ ಮುಖಂಡರಾಯನ ಆಸ್ಕರ್ ಫೆರ್ನಾಂಡಿಸ್ ತೀರಿಪೋಯರು ಆಸ್ಕರ್ ಫೆರ್ನಾಂಡಿಸ್ ತೀರಿಪೋಯಿ ನಡೆದವರ ಇಂಕ 13 ತಾರೀಕು ದಾನೆ ಇಂಕ ಹುಟ್ಟುಹಬ್ಬ ಮಲ್ಪರ ಆಯ್ತು ಆ ವರ್ಷ ಯಾನ ಪುಟ್ಟು ಪರ್ಬ ಮಲ್ತಜಿ ಅಂಚಾದ ಬುರಣಿ ಯಾರನ್ನ ವರ್ಷದ ಪೂಜೆ ಅವು ಬೆಂಗಳೂರು ಸಂತ ಪ್ಯಾಟ್ರಿಕ್ ಚರ್ಚ್ ಹಿಡಿದವರ ಯಾನು ಊರುಡಿಜ್ಜಂದೆ ಈ ಕಾರ್ಯಕ್ರಮ 14 ತಾರೀಕು ಬೊಕ್ಕ ಮಲ್ತೆ ಅಂಚಾದು ಮಾತ ಎರೆಗ್ಲ ಬಹುಶಃ ಎನ್ನ ಹೃದಯದಿಂಜಿದಿ ಧನ್ಯವಾದನು ಎಂಕ್ ಮಾತ ಏರು ಮಾತ ಎಂಕ್ಲೆ ಈ ಹುಟ್ಟು ಬರ್ಬೋಡು ಎನ್ನ ಮಿತ್ತ ಪ್ರೀತಿದಿಡು ಎನ್ನ ಮಿತ್ತ ವಿಶ್ವಾಸದಿದು ಏರು ಮಾತ ಎನ್ನ ಈ ಪುಟ್ಟು ಬರ ಮಲ್ತಾರ ಅಕ್ಲೆ ಮಾತೆಲ್ಲ ವಂದನೆ ಮಲ್ತದೆ ನನ್ನ ಪಾತ್ರ ಮುಕ್ತಾನ ನಿಕ್ಲೆನ ಪ್ರೀತಿಗೆ ಎನ್ನ ಶರಣು ಪಂಡಿತಿನ ಚಿತ್ತನ ನಿಲಿಟ್ಟು ரெண்டு ಪಾತೆರನ ಚಿತ್ತನ ಈ ತಮ್ಮನಗ ಉತ್ತರನ ಕೋರ್ನ ಚಿತ್ತನ ಶ್ರೀ ಬಿ ರಮನಾಥ್ ರೈಕ್ಲಿಗೆ ಬುಡು ಉಡಲ್ದ ಸೋಲ್ಮೇಲೆನ್ ಸಂದಾಯಿತ ಮಲ್ತೊಂದು ರಕ್ಷೀಶ್ವರಾಮ್ ಮೇರೆ ಇನಿತ ಲೇಸುಗೆ ಎಂಕಲ ಮಿತ್ತು ಮೋಕೆದಿಯದು ಬೈದರೆ ಅರೆಗೆ ಈ ಪೊರ್ತುಡು ನೆಂಪುದ ಕಾಣಿಕೆನೆ ಇನಿತ ದಿನ ಮರಪೆರೆ ಬಲ್ಲಿ ಪನ್ಪನ ಚಿತ್ತನ ನಿಲಿಟ್ಟು ನೆಂಪುದ ಕಾಣಿಕೆ ಸತೀಶ್ ಜೋರ ಮೇರ್ನ ಕೈಡ್ದೆ ಅಂಚನೆ ಇನಿ ಕಣ್ಣದ ಪರೀಕ್ಷೆ ಮಲ್ತಿದ್ದಾರೆ ಕಣ್ಣದ ಪರೀಕ್ಷೆ ಮಲ್ತಿನಕ್ಲಿಗೆ ಸಾಂಕೇತಿಕವಾದ ಕನ್ನಡಕನ ವಿತರಣೆ ಮಲ್ಪಡು ಪಡೆದ ಶ್ರೀ ಬಿ ರಮನಾಥ್ ರೈಕಲ್ಡ ಕೇರೊಂದುಲ್ಲೆ ಬೇಬಿ ಕುಂದರ್ ದಯಮಲ್ತದವೇನ ಓದ್ದು ಪನ್ನೋಡು ಪಣದಕ್ಕೆ ಏನೊಂದುಲ್ಲೆ ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ಗುರ್ಕಾರ್ ರಾಯನ ಚಿತ್ತನ ಬೇಬಿ ಕುಂದರ್ ಸಾಂಕೇತಿಕವಾದ ಇನಿ ಕುರ್ಪನ ಚಿತ್ತನ ಕನ್ನಡಕನ ಸಂದಾಯಿತ ಮಲ್ಪನ ಚಿತ್ತನಕ್ಲನ ಪುದರ್ನ ಪನ್ನೋಡು ಪಣದಕ್ಕೆ ಏನೊಂದುಲ್ಲೆ ದಯಮಲ್ತದೇವಿನ ಶ್ರೀ ಬಿ ರಮನಾಥ್ ರೈಕುಲು ನಡಪಾದ ಕೋರುಡು ಬೇಬಿ ಕುಂದರ್ ಮಂಜುನಾಥ್ ದಯಮಲ್ತದ ಆಯ್ನತ್ ಬೇಗ ವೇದಿಕೆಗೆ ಬಲೆ ಮಂಜುನಾಥ್ ಅಪ್ಪಣ್ಣ ನಾಯಕ್ ಬಲೆ ಸಾಂಕೇತಿಕವಾದ ಕನ್ನಡಕನು ಇನಿತ ದಿನತಾನಿ ಅಶ್ವಿನ್ ಆಪ್ಟಿಕಲ್ಸ್ ಬಿಸಿ ರೋಡ್ ಮುಕುಲ್ನ ಸಹಕಾರದ ಒಟ್ಟಿಗೆ ಕಂಡದ ಪರೀಕ್ಷೆ ಅಂಚನೆ ಕನ್ನಡಕನ ಬೋಡೈನಕ್ಲಿಗೆ ಸಂದಾಯಿತ ಮಲ್ತೊಂದುಲ್ಲ ಅಪ್ಪಣ್ಣ ನಾಯಕ್ ಪುದರ್ ಬನ್ಲೆ ವಾರಿಜ ಶ್ರೀಮತಿ ವಾರಿಜ ದಯಮಲ್ತದ ಏರ್ಲ ಪೋಯರವಲ್ಲಿ ವನಸ್ಥ ವ್ಯವಸ್ಥೆ ಉಂಡು ರುಚಿಯಾಯಿನ ಚಿತ್ತನ ಸಸ್ಯಾಹಾರಿ ಬೊಕ್ಕ ಮಾಂಸಾಹಾರಿ ವನಸ್ಥ ವ್ಯವಸ್ಥೆ ಉಂಟು ದಯವಿಟ್ಟು ಯಾರು ಹೋಗಬಾರ್ದು ಇಲ್ಲಿ ಊಟದ ವ್ಯವಸ್ಥೆಯನ್ನ ಮಾಡಿದ್ದಾರೆ ಮಧ್ಯಾಹ್ನದ ಸಹಭೋಜನವನ್ನ ಇಲ್ಲಿ ಸ್ವೀಕರಿಸಬೇಕು ಅಂತೇಳಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ದಯದೀದು ಏರ್ಲ ವನಸ ಮಲ್ಪಂದ ಬಾರಬಲ್ಲಿ ಸಸ್ಯಾಹಾರಿ ಬೊಕ್ಕ ಶಾಕಾಹಾರಿ ರಡ್ಲ ವನಸುಂಡು
ದಯವಂತ ಒಂದು ರಮಣಾಥ ರೈಕಲ್ನ ಹುಟ್ಟುಹಬ್ಬದ ಸಸ್ಯಾಹಾರಿ ಮಾಂಸಾಹಾರಿ ದಯದೀದು ಏರ್ಲ ಮನಸ್ಸಲ್ಲಿ ಬಂದ ಬಾಂದು ಪಾರವಲ್ಲಿ ಅರ್ಥಪೂರ್ಣವಾಗಿರುವಂತಹ ಸರಳ ಸುಂದರ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ. ಯುವ ಕಾಂಗ್ರೆಸ್ ಬಂಟ್ವಾಳ ಬ್ಲಾಕ್ ಮತ್ತು ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ಮತ್ತು ಅಲ್ಪಸಂಖ್ಯಾತ ಘಟಕ ಬಂಟ್ವಾಳ ಇದರ ವತಿಯಿಂದ KMC ಆಸ್ಪತ್ರೆ ಮಂಗಳೂರು ಇವರ ಸಹಭಾಗಿತ್ವದಲ್ಲಿ ನಮ್ಮ ಕರ್ನಾಟಕ ಗಣ ಸರ್ಕಾರದ ಮಾಜಿ ಸಚಿವರು, ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಆಗಿರುವಂತಹ ಶ್ರೀ ಬಿ ರಮನಾಥ್ ರೈ ಅವರ 71ನೇ ವರ್ಷದ ಹುಟ್ಟು ಹಬ್ಬದ ಈ ಸಂದರ್ಭದಲ್ಲಿ ರಕ್ತದಾನ ಶಿಬಿರ, ಅದೇ ರೀತಿ ಅಶ್ವಿನ್ ಆಪ್ಟಿಕಲ್ಸ್ ಬಿಸಿ ರೋಡ್ ಇವರ ಸಹಕಾರದಿಂದ ಕಣ್ಣಿನ ತಪಾಸಣಾ ಶಿಬಿರ ಮತ್ತು ಕನ್ನಡಕ ವಿತರಣಾ ಕಾರ್ಯಕ್ರಮಕ್ಕೆ ಈ ಸಭಾ ವೇದಿಕೆಯಲ್ಲಿ ಶ್ರೀ ಬಿ ರಮನಾಥ್ ರೈ ಅವರಿಗೆ ಸನ್ಮಾನ. 71ನೇ ವರ್ಷದ ಹುಟ್ಟುಹಬ್ಬದ ಆಚರಣೆಯ ಸಂದರ್ಭದಲ್ಲಿ ಅವರಿಗೆ ಶುಭ ಕಾಮನೆಗಳನ್ನು ತಿಳಿಸಿದಂತ ಇಂದಿನ ನಮ್ಮ ಅತಿಥಿ ಶುಭಾಶೀರ್ವಾದವನ್ನು ನೀಡಿದಂಥ ಕಾವಳಕಟ್ಟೆ ಶ್ರೀ ಕೊಡಮಣಿತ್ತಯ್ಯ ದೈವಸ್ಥಾನ ಇದರ ತಂತ್ರಿಗಳು ಆಗಿರುವಂತಹ ಶ್ರೀ ಗಣಪತಿ ಮುಚ್ಚಿನ್ನಯ್ಯ ಇವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಅಲ್ಲಿಪಾದ ಚರ್ಚಿನ ಧರ್ಮಗುರುಗಳು ಆಗಿರುವಂತಹ ವಂದನೀಯ ಫೆಡ್ರಿಕ್ ಮಂತೇರೋ ಇವರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಜೊತೆ ಇದ್ದು ಆಶೀರ್ವಾದವನ್ನು ನೀಡಿದ BC ರೋಡಿನ ಆಲ್ ಅಜಾರಿ ಮಿತ್ತಬೈಲು ಇದರ ಜನರಲ್ ಜನಾಬ್ ಇರ್ಷಾದ್ ಹುಸೇನ್ ದಾರಿಮಿ ಇವರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಬಂದಿರುವಂತಹ ಎಲ್ಲ ನಮ್ಮ ಅತಿಥಿಗಳು, ಕಾಂಗ್ರೆಸ್ ಪಕ್ಷದ ಬೇರೆ ಬೇರೆ ಕ್ಷೇತ್ರದ ಮುಂಚೂಣಿ ಕ್ಷೇತ್ರದ ಎಲ್ಲ ಅಧ್ಯಕ್ಷರು, ಗೌರವಾಧ್ಯಕ್ಷರು, ಪದಾಧಿಕಾರಿಗಳು, ಸರ್ವ ಸದಸ್ಯರನ್ನು ಈ ಸಂದರ್ಭದಲ್ಲಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ದಯವಿಟ್ಟು ಬಂದಿರುವಂಥ ಎಲ್ಲರೂ ದಯವಿಟ್ಟು ಊಟವನ್ನು ಸ್ವೀಕರಿಸಿ ಹೋಗಬೇಕು. ಶಾಕಾಹಾರಿ ಮತ್ತು ಮಾಂಸಾಹಾರಿ ಊಟದ ವ್ಯವಸ್ಥೆ ಇದೆ, ದಯವಿಟ್ಟು ಅದನ್ನು ಸ್ವೀಕರಿಸಬೇಕು. ಇಂದು ರಕ್ತದಾನವನ್ನು ನೀಡಿದಂಥ ನಮ್ಮ ಎಲ್ಲ ಸದಸ್ಯರಿಗೂ ಈ ಸಂದರ್ಭದಲ್ಲಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಕಣ್ಣಿನ ತಪಾಸಣೆ ಶಿಬಿರಕ್ಕೆ ಆಗಮಿಸಿದಂಥ ನಿಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ದಯವಿಟ್ಟು ಕನ್ನಡಕ ಯಾರಿಗೆ ಅಗತ್ಯ ಇದೆ ಅವರಿಗೆ ಕನ್ನಡಕವನ್ನು ಕೊಡುವಂಥ ವ್ಯವಸ್ಥೆ ಇದೆ. ದಯವಿಟ್ಟು ಕಣ್ಣಿನ ಪರೀಕ್ಷೆ ಆದವರು ದಯವಿಟ್ಟು ಹೋಗಬೇಡಿ, ಅಲ್ಲಿ ಕನ್ನಡಕವನ್ನು ವಿತರಣೆ ಮಾಡಲಿಕ್ಕಿದ್ದಾರೆ. ಕಣ್ಣಿನ ಪರೀಕ್ಷೆ ಆದವರು, ವೈದ್ಯರು ಕನ್ನಡಕ ಬೇಕು ಅಂತ ಹೇಳಿದವರು ಎಲ್ಲಿಗೆ ಹೋಗಬೇಡಿ, ಅಲ್ಲೇ ನಿಲ್ಲಿ, ಊಟವನ್ನು ಸ್ವೀಕರಿಸಿ ಕನ್ನಡಕವನ್ನು ಪಡೆದುಕೊಂಡು ಹೋಗಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ.
ಒಂದೇ ಕ್ಯಾಮರಾನಾ?
ಇಲ್ಲಿ ಏಟು ಕೊಡ್ತಾರಲ್ಲ ಹೆಚ್ಚಿನ ಕಣ್ಣು ಟೆಸ್ಟ್ ಮಾಡ್ತದೆ ಕನ್ನಡ ಕೊಡದೇ ಅದೇ ರೀತಿ ರಕ್ತದಾನ ಶಿಬಿರ ತಗೊಂಡು ರಕ್ತ ರೈತರನ್ನು ಬೇರೆ ತಗೊಂಡಿದೆ.
ಇಲ್ಲಿಂದ ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತಿದ್ದಾರೆ. ನಾಟಕಗಳು ವಿಲನ್ ಪಾರ್ಟ್ನರ್, ನಾಟಕ ನಿರ್ದೇಶಕರು ಸನ್ಮಾನ್ಯ SK ನೈನಾಡ್ರು ಈ ಒಂದು ಕಾರ್ಯಕ್ರಮದ ನಿರೂಪಣೆ ಮಾಡ್ತಿದ್ದಾರೆ. ಮಾರಿ ಪೊರ್ಲು ಮಾಡ್ತದೆ ಈ ಒಂದು ಕಾರ್ಯಕ್ರಮವು ಯಶಸ್ವಿ ಮಾಡ್ತಾರೆ. ಅದೆಲ್ಲ ಮಾತನ್ನ ಪರವಾದ ಆರ್ಥಿಕವಾದ ಧನ್ಯವಾದಗಳು.